ವಿಶ್ವ ಬಂಟರ ಸಮ್ಮೇಳನದ ಕ್ರೀಡಾಕೂಟವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಈಗ ಅಧ್ಯಕ್ಷರು ಗಣ್ಯರ ಸಮಕ್ಷಮದಲ್ಲಿ ಬಲೂನನ್ನು ಹಾರಿಸಿ ಮತ್ತೆ ವಿಶ್ವ ಬಂಟರ ಸಮ್ಮೇಳನದ ಕ್ರೀಡಾಕೂಟದ ಲೋಕಾರ್ಪಣೆಗೊಳಿಸಿದ್ದಾರೆ. ತೆರವು ಮಾಡಿಕೊಡ್ತೀನಿ. ವಿಡಿಯೋ ಬಂದಿದೆ. ನಂತರದಲ್ಲಿ ವಿಶ್ವ ಬಂಟರ ಕಾಸರಗೋಡಿನ ತಂಡ ಇದೀಗ ಗೌರವಾನ್ವಿತ ಗಣ್ಯರಿಗೆ ತಮ್ಮ ವಂದನೆಯನ್ನು ಸೇರಿಕೊಂಡಿದ್ದಾರೆ. ಆತ್ಮೀಯ ಸ್ವಾಗತ ಸುಸ್ವಾಗತ. ಉಡುಪಿ ಕಣ್ಸಂಗ ಕ್ರೀಡಾ ಜ್ಯೋತಿ ಬೇಗ ಬನ್ನಿ ಬೇಗ ಬನ್ನಿ ಹೊಡ್ಕೊಂಡು ಬನ್ನಿ ಕ್ರೀಡಾ ಜ್ಯೋತಿ ಹೊರಗಡೆ ಹೊಡ್ಕೊಂಡು ಬನ್ನಿ. ಕ್ರೀಡಾ ಶಕ್ತಿ ಅವರು ಹೊರಗಡೆ ಹೊಡ್ಕೊಂಡು ಬನ್ನಿ. ಕ್ರೀಡಾ ಜ್ಯೋತಿ ಹೊರಗಡೆ ಹೊಡ್ಕೊಂಡು ಬನ್ನಿ. ಡಾಕ್ಟರ್ ರೋಷನ್ ಕುಮಾರ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಗಣ್ಯರಿಗೆ ಹಸ್ತಾಂತರಿಸಿ ಆ ಬಳಿಕ ಜ್ಯೋತಿ ಪೀಠದಲ್ಲಿ ಪ್ರಜ್ವಲನಗೊಳ್ಳಲಿಕ್ಕಿದೆ. ವಾಲಿಬಾಲಿನ ಶ್ರೇಷ್ಠ ತಾರೆ ಅಭಿನವ್ ಕ್ರೀಡಾ ಜ್ಯೋತಿಯನ್ನ ಹಸ್ತಾಂತರಿಸ್ತಾ ಇದ್ದಾರೆ. ಕೂಡೂರು ಕಲ್ಯಾಣ ಸದಾಶಿವ ಶೆಟ್ಟಿ ಅವರು, ಹಾಗೆ ಜಾಗತಿಕ ಬಂಟ ಸಂಘದ ಒಕ್ಕೂಟದ ಅಧ್ಯಕ್ಷರು ಐಕಳ ಹರೀಶ್ ಶೆಟ್ಟಿ ಅವರು, ಜೊತೆಗೆ ನಮ್ಮೆಲ್ಲ ಮಹಾದಾನಿಗಳು, ಕ್ರೀಡಾ ಸಮಿತಿಯ ಸಂಚಾಲಕರು, ಉಪಸಂಚಾಲಕರು, ಸಮಿತಿ ಎಲ್ಲ ಸದಸ್ಯರೊಂದಿಗೆ ಕ್ರೀಡಾ ಜ್ಯೋತಿಯನ್ನ ಸ್ವೀಕರಿಸಿದ್ದೇವೆ. ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿಕೊಳ್ಳಲಾಗಿದೆ. ಮತ್ತೆ ಜ್ಯೋತಿ ಪೀಠದಲ್ಲಿ ಅವರುಗಳು ಆ ಜ್ಯೋತಿಯನ್ನು ಪ್ರಜ್ವಲನಗೊಳಿಸಲಿಕ್ಕಿದ್ದಾರೆ. ಸಂಭ್ರಮದ ವಾತಾವರಣದಲ್ಲಿ ನಡೆಯುತ್ತಿರುವ ವಿಶ್ವ ಬಂಟರ ಕ್ರೀಡಾಕೂಟ ಈಗಾಗಲೇ ಪ್ರತಿಜ್ಞಾ ಸ್ವೀಕಾರ ವಿಧಿ. ವಿಶ್ವ ಬಂಟರ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡೆಯ ನಿಯಮಗಳಿಗೆ ಮತ್ತು ತೀರ್ಪುಗಾರರು ನೀಡಿದ ತೀರ್ಪಿಗೆ ಬದ್ಧರಾಗಿ ನೈಜ ಕ್ರೀಡಾ ಮನೋಭಾವನೆಯಿಂದ ಕ್ರೀಡೆಯ ಉನ್ನತಿಗಾಗಿ ಬಂಟ ಸಮಾಜದ ಮತ್ತು ಕ್ರೀಡೆಯ ಉನ್ನತಿಗಾಗಿ ಭಾಗವಹಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞಾವಿಧಿ ಸ್ವೀಕರಿಸುತ್ತೇವೆ. ಬಹಳ ಸಾಮರಸ್ಯದೊಂದಿಗೆ ಸಂಜೆಯವರೆಗೆ ನಡೆಯುವಂತಹ ಈ ಕ್ರೀಡಾಕೂಟ ನಮ್ಮ ಬಂಧುಗಳ ಮಧ್ಯೆ ನಡೆಯುತ್ತದೆ. ನಾವೆಲ್ಲರೂ ಪ್ರೀತಿ, ಪ್ರೇಮ, ವಿಶ್ವಾಸದೊಂದಿಗೆ ಇಡೀ ದಿನದ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಸಹಕರಿಸ್ತೇವೆ ಅನ್ನುವಂತಹ ಪ್ರತಿಜ್ಞಾ ವಿಧಿಯನ್ನು ನಾವು ಸ್ವೀಕರಿಸುತ್ತೇವೆ. Please clear the track. Please cooperate with us. Yes, come on, okay. ಯಾವುದೇ ಪೋಷಕರು ಮಕ್ಕಳನ್ನ ಮುಟ್ಟುವ ಹಾಗಿಲ್ಲ. ಸ್ಪರ್ಧೆ ಮುಗಿಯುವವರೆಗೆ ಯಾವುದೇ ಪೋಷಕರು ಮಕ್ಕಳನ್ನು ಹಿಡ್ಕೊಳ್ಳುವ ಹಾಗಿಲ್ಲ. ಹೋಗಿ ನುಗ್ಗಿ 2002ರ ನಂತರ ಸುಮಾರು 21 ವರ್ಷಗಳ ನಂತರ ಈ ರೀತಿಯ ಸಂಯೋಜನೆ ಪ್ರಾರಂಭಿಸಿಕೊಳ್ಳಲಾಗಿದೆ. ಮತ್ತೊಂದು ಹಿಟ್ಸ್ ಅನ್ನು ಸಮಯದ ಆಧಾರದ ಮೇಲೆ ಸೆಮಿಫೈನಲ್ಗೆ ಆಯ್ಕೆ. ಹೋಗಿ ಹೋಗಿ 12ರಿಂದ 16ರ ವಯೋಮಿತಿಯ ಬಾಲಕರಿವರು ಆಗೊಮ್ಮೆ ಈಗೊಮ್ಮೆ ಸಭಾ ಕಾರ್ಯಕ್ರಮದ ಬೊಕ್ಕ ಬಾರಿ ಪೊರ್ಲುದ ಓಡಸ್ನ ವ್ಯವಸ್ಥೆ ಉಂಟು. ಓಡಸ್ಮುತ್ವ ಐಸ್ ಕ್ರೀಮ್ ವ್ಯವಸ್ಥೆ ಉಂಟು. ಮೂಡಾತೆ ಕಾಸ್ಕೋರು ಮತ್ತೊಂದು ಹಿಟ್ಸ್ ಅನ್ನ ಕಳಿಸಿ ಕೊಟ್ಟಿದ್ದೇವೆ. 100 ಹೋಗಿ 12ರಿಂದ 16ರ ವಯೋಮಿತಿಯ ಬಾಲಕರ ಕಳಿಸಿ ಕೊಟ್ಟಿದ್ದೇವೆ. ಹೋಗಿ ಸಮಯದ ಆಧಾರದಲ್ಲಿ ಸೆಮಿಫೈನಲ್ಗೆ ಪ್ರವೇಶಾವಕಾಶ. ಮತ್ತೊಂದು ಹಿಟ್ಸ್ ಅನ್ನು ಪ್ರಾರಂಭಿಸಿಕೊಂಡು 100 ಮೀಟರ್ ಡ್ಯಾಶ್, 100 ಮೀಟರ್ ಓಟ ಮುಗಿಸಬೇಕು. ನಿಮ್ಮ ಸಹಕಾರ ಬೇಕು ನಮಗೆ ಸರ್. ರಿತೇಶ್ ಸರ್, ಇನ್ನೊಂದು ಹಿಟ್ಸ್ ಅನ್ನ ಕಳ್ಸ್ಕೊಡೋದಾ? ರಿತೇಶ್ ಸರ್. ಎಸ್ ಸರ್.
ಅತಿಥಿಗಳನ್ನು ಬರಮಾಡಿಕೊಳ್ತಾರೆ. ಗಳೊಂದಿಗೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್, ಶ್ರೀ ಯುಟಿ ಖಾದರ್, ಬೆಳ್ಳಿಪಾಡಿ ರಮಾನಾಥ ರೈ ಅವರು ಹಾಗೂ ಸ್ಥಳೀಯ ಶಾಸಕ ನಡೆಯುತ್ತಾ ಇದೆ. ಮುಖ್ಯಮಂತ್ರಿಗಳ ಸ್ವಾಗತಕ್ಕಾಗಿ ದಯವಿಟ್ಟು ಸಭಾಂಗಣದ ಹೊರಭಾಗದಲ್ಲಿರುವವರು ವೇದಿಕೆಯ ಹಿಂಭಾಗದಲ್ಲಿ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್, ಶ್ರೀಮತಿ ಚಂದ್ರಿಕಾ ಹರೀಶ್ ಶೆಟ್ಟಿಯವರು ವೇದಿಕೆಗೆ ಬರಬೇಕು. ಶ್ರೀಮತಿ ನೈನಿತಾ ಪ್ರವೀಣ್ ಜಿ, ಅದೇ ರೀತಿ ಶ್ರೀ 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 ಡಾಕ್ಟರ್ ವಿಶ್ವ ಸಂತೋಷ ಭಾರತೀ ಶ್ರೀಪಾದರು, ಬಂಟ ಮಹಾಸಂಸ್ಥಾನ ವಾರ್ತೆ. ನನ್ನ 5 ನಿಮಿಷದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು ಪುಡೆಟ್ ತೋಜನಂಚಿನ ಮುಖ್ಯ ವೇದಿಕೆದ ವಿರೋಧ ಪುಡೆಟ್ ಈಗ ಮಾತ ಬರ್ತದ ಮೊಟ್ಟ ಅವಳು ನಮ್ಮ ವಾದ್ಯ ಬ್ಯಾಂಡ್ ದಕ್ಕಲ ಗಮನಗೆ ಎಲ್ಲ ಶ್ರೀ ಕನ್ಯಾನ ಸದಾಶಿವ ಶೆಟ್ಟಿ ವೇದಿಕೆ ಅಮ್ಮಣ್ಣಿ ರಮಣ ಶೆಟ್ಟಿ ಮೈದಾನದ ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಬಾರಿ ಗೌಜಿ ಗರ್ತಡ ನಡಪೆರೊಂಡು ಅಮ್ಮಣ್ಣಿ ರಮಣ ಶೆಟ್ಟಿ ಮೈದಾನದ ವಿಶ್ವ ಬಂಟರ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಬಾರಿ ಗೌಜಿ ಗರ್ತಡ ನಡಪೆರೊಂಡು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟ ರಿಜಿಸ್ಟರ್ಡ್ ವಿಶ್ವ ಬಂಟರ ಸಮ್ಮೇಳನದ ಉದ್ಘಾಟನೆ ಕೆಲವೇ ನಿಮಿಷಗಳ ವೇದಿಕೆಯಲ್ಲಿ ನಡೆದಿದೆ. ಸೇರಿರುವಂತಹ ಎಲ್ಲ ಬಂಟ ಬಾಂಧವರ ಸಮಕ್ಷಮದಲ್ಲಿ ತಮ್ಮೆಲ್ಲರ ಕೈ ಚಪ್ಪಾಳೆಯ ಸದ್ದು ಒಮ್ಮೆ ಜೋರಾಗಿ ಬಂದ್ರೆ ಸರ್ ಅತನ ಲಕ್ಷ್ಯ ಉಪ್ಪುನು ಆ ಕಡೆತ ಗುರಿ ತಡೆ ನಡುಟು ಬತ್ತಿ ನಚ್ಚಿನ ನಿಕ್ಲೆಗ್ಲ ಅಕ್ಲೆಗೆ ರಡ್ಡೆಗ್ಲ ಆಪತ್ತಿತ್ತು ನೀಡೋರು ದಯಮಾಡಿ ನಿಕ್ಲ ಗಮನ ಟ್ರ್ಯಾಕ್ದಲ್ಲಿ ತಿಪ್ಪಡು ವಿಶ್ವ ಬಂಟರ ಸಮ್ಮೇಳನ ಕಾರ್ಯಕ್ರಮ ವಿಶ್ವದಾದ್ಯಂತ ಪಗುರಡುಂದಾಂಡ ನಿತ್ಯ ಸೇರಿದ ನಚ್ಚಿನ ಮಾಧ್ಯಮ ಮಿತ್ರರ ಕಾರಣ
ಮತ್ತೆ ಬಾರದೆ ಸೀದಾ ವಾಕ್ ಓವರ್. ಎಸ್ ಸರ್, ಅವರನ್ನು ಕಾಯ್ದುಕೊಳ್ಳಲಿಕ್ಕೆ ಆಗುದಿಲ್ಲ. ಬೈದೂರು ಕ್ಯಾಪ್ಟನ್ ನಿಮಗೆ ಕೊನೆಯ कैप्टन सूर्य सूर्य वर्सेस ನಿರಂತರ ಏನಿರಬೇಕು ವಾಲಂಟಿಯರ್ಸ್ ಹುಡುಗಿಯರು ಈ ಕಡೆ ಬನ್ನಿ. ಒಂದು 10 ಜನ ಹುಡುಗಿಯರು ಬರ್ಬೇಕು. 10 ಜನ ಇಲ್ಲಿ ಬಂಡ್ಸ್ ವಲಯ ಬಂಟರ ಸಂಘ ಬೀಸಿರು ಮಾಡ ಸರ್. ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಚಾರ್ಲರ ವರ್ಸಸ್ ವಲಯ ಬಂಟರ ಸಂಘ ಬೀಸಿರು ಕೆಲಸ ಮಾಡಿ. ಸುರೇಶ್ ಜಪ್ಪು ಸ್ಕೋರ್ ಶೀಟ್ ಅಲ್ಲಿ ಟಿಕ್ ಮಾಡ್ಕೊ. ಮೈಸೂರು
ಮತ್ತೆ ಚೆಂಡು ಬಂಡವಾಳದಿಂದ ಉಡುಪಿಯತ್ತ ಬಂಡವಾಳ ಫುಟ್ಬಾಲ್ ಪಂದ್ಯಾಟ ಬಹಳ ಮುಖ್ಯವಾಗಿದೆ. ಸಂಘ ತಯಾರಿರ್ಬೇಕು. ಎರಡನೇ ಮುಯಿಗೆ ಮುಯಿ ಉಡುಪಿಯಿಂದ ಬೆಂಗಳೂರು ಸುರತ್ಕಲ್ ಪ್ರಮೋದ್ ಶಿವಮೊಗ್ಗ ಮತ್ತು ಕಾರ್ಕಳ ಕೊನೆಯ ಕರೆ ವಾಕೋ ಶಿವಮೊಗ್ಗ ವಾಕೋ ಕಾರ್ಕಳಕ್ಕೆ ಮಾಟಗಾರಿಕೆ ಮತ್ತೊಂದು ಸುಂದರತೆಯ ಪ್ರದರ್ಶನ. ಚೆಂಡನ್ನು ಬಹಳ ಕಚ್ಚಿ ಮುಚ್ಚಿ ಕಳಿಸುವುದು ಸುಂದರವಾದ ಆಟ ಶೆಟ್ಟಿ Shetty, double block, and Mr. Ravira Shetty. ಎಲ್ಲ ಕಡೆಯಲ್ಲೂ ರೋಚಕತೆ, ರೋಮಾಂಚಕತೆ, ಭರ್ಜರಿ ಸೆಣಸಾಟ. ಸುಂದರವಾಗಿ ಹೊಡೆಯುವ ಮನೆ ಮಾಡಿದ ಆಟಗಾರ ತನ್ನ ಕೈಗಳ ಮೂಲಕವಾಗಿ ಚೆಂಡನ್ನು ನೆಲಕ್ಕೆ ಅಪ್ಪಳಿಸುವ ಮೂಲಕವಾಗಿ ಬಂಡವಾಳ. ಮೊದಲ ದಾಳಿಯಲ್ಲಿ ಚೈತ್ರ ದಾಳಿಗೆ ಪ್ರತಿಭಾಳಿ, ಅದ್ಭುತವಾದ ವ್ಯವಸ್ಥೆ. ಇಲ್ಲಿ वीरा भाईदर कड़ेಯಿಂದ ಖುಷಿ. ये प्रदर्शन खेल है इस प्रकार ये जो राइड प्राप्ति की ओर से, जी हाँ प्राप्ति के नाम कितने अंक ये देख रहा है. ಎಷ್ಟು ಈಗ ಖಾತೆಯ ಪ್ರಾರಂಭವನ್ನ ಮಾಡಿಕೊಂಡಿದೆ. ದಾಳಿ ಬದಲಾವಣೆಯನ್ನ ಕಾಣುವ ವೇಳೆಯಲ್ಲಿ ಪ್ರಣವಿಕಾ ವೀಕ್ಷಕರ, ಇದು ಆರಂಭದ ನಿಮಿಷಗಳಲ್ಲಿ ಪಂದ್ಯವಿದ್ದಾಗ ಇದು ಪ್ರದರ್ಶನ ಸ್ಪರ್ಧೆ. ತರುವಾಯ ನಡೆಯುವಂತಹ ಮೊದಲ ಲೀಗ್ ಪಂದ್ಯದಲ್ಲಿ ಬೋನಸ್ ಲಭ್ಯವಾಗುತ್ತಾರೆ. 3-1 मुंबई ಮತ್ತೆ ಪ್ರಾಪ್ತಿ 3-1 की स्थिति पर राइड करेगी सुमति सप्तति. ಸಾಧನೆ ಪ್ರಾಪ್ತಿ ದಾಳಿಯ 5-1 ದಾಳಿಯನ್ನ ಮಾಡುವ ಮೂಲಕ ಪ್ರಾಣವಿಕೆ ಮೂಲಕ ಮುಂದಿನ ಸ್ಪರ್ಧೆಗಾಗಿ ಸೂಪರ್ ಟೇಕಲ್ ಆನ್ ಬಂಟ್ವಾಳ ತಾಲೂಕು ಬಂಡವಾಳ
जी हाँ, स्थिति पर कुछ बदलाव नहीं है। 5-2 ಅದು ಮೊದಲ ಮಗಳೂರಿನ ಮಡಿದಾಳಿಯಲ್ಲಿ ಚೈತ್ರ ಮೂಲಕ ಒಂದಂಕ ವೀರ छेठी की बराबरी पर है मुंबई की स्थिति। खुशी आहा अपनी राइट पर बिल्कुल खुशी है। खुशी ಮತ್ತು ಡಿಫೆಂಡರ್ಗಳ ನಡುವೆ ಪ್ರಾಪ್ತಿಯ ದಾಳಿ। ಈ ಬಾರಿ ಪ್ರಾಪ್ತಿ ಬಂಧನ से मात्र 1 अंक की अंतर है। फिलहाल मुंबई आगे है। ಸಾಧಾರಣ ತಂಡ ಸತತದಲ್ಲಿ ಹಾಜರಾತಿಯನ್ನು ಪ್ರಕಟಿಸಿಕೊಂಡಿಲ್ಲ. ಆದುದರಿಂದ ಬಂಡಲೆಯಲ್ಲಿ ನಾಡಕ ಸಂಪೂರ್ಣವನ್ನು ईशा ಮುಂದಿನ ಸುತ್ತಿಗೆ ಪ್ರವೇಶಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ. ओ है ईशा 1 अंक 6 की बराबरी पर 6 अंकಗಳ ಸಮಬಲದಲ್ಲಿ ಪಂದ್ಯ। ಜೊತೆಯಾಗಿ ಪಯಣವನ್ನು ಬೆಳೆಸುವಂತಹ ಪ್ರದರ್ಶನ ಸ್ಪರ್ಧೆಯ ಮಹಿಳಾ ತಂಡಗಳು दोनों टीम फिलहाल बराबरी पर है 6-8। ಮತ್ತೆ ನಿಶಾ ಬಂಡಲೆಯಲ್ಲಿ ನಾಡಕ ತಮ್ಮ ಉತ್ತರೆ ಕೈಕಾಲುಗಳು ನಿಶಾ और परिणाम ಬಣಸಂಗ ಪಳ್ಳಿ ನಿಂಜೂರು ವರ್ಸಸ್ ಬಣಸಂಗ ಪುತ್ತೂರು. ನೆಕ್ಸ್ಟ್ ಮ್ಯಾಚ್ ಪಳ್ಳಿ ನಿಂಜೂರು. ಹಲೋ ಬ್ಯಾಂಗ್ಳೂರ್ ಬಣಸಂಗ ಬ್ಯಾಂಗ್ಳೂರ್ ಥ್ರೋಬಾಲ್ ಪಂದ್ಯಾಟ ಆದರೆ ತಕ್ಷಣ ಬರಬೇಕು. ಬ್ಯಾಂಗ್ಳೂರ್ ಟೀಮ್ ಕ್ಯಾಪ್ಟನ್ ಮಸಾಲೆ ಪಂಚವರ್ಣ ಮುಂಬೈ ವಿರಾರೋಲ್ ಬಂಟಲೆಯಲ್ಲಿ ನಾಡವರ ಸಂಘ ಚಿಕ್ಕಮಗಳೂರು ಮಹಿಳಾ ಹಾಕಿ ಜಗ್ಗಾಟ ಅಂಡರ್ 17 to 21 ಸೆಮಿಫೈನಲ್ ಈವನ್ ಕುಕ್ಕಂದೂರು 100 ಮೀಟರ್ಸ್ ಫೈನಲ್ ಸಿಗಕ್ಕೆ ಮಣಿಕಂಠ ಕುಂದಾಪುರ ಕುಂದಾಪುರ ಸಂಪತ್ ಹೆಗಡೆ ಕಾರ್ತಿಕ್ ಸಿಟಿ ಬಾಂಬೆ ಸಿಟಿ ಸಮರ್ಥ ಉಡುಪಿ ಶ್ರೇಯಸ್ ಶಿಲ್ವ ಆದರ್ಶ್ ಮೀರಾ ಬೈಂದರ್ ಪ್ರಜ್ವಲ್ ಕುಂದಾಪುರ ವಿಶಾಂತ್ ಗದ್ದೆ ಪ್ರಣಯ್ ಮೀರಾ ಬೈಂದೂರು ಆದಿತ್ಯ ಜಿ ಬಂಟ್ವಾಳ ಪ್ರಜ್ವಲ್ ಕೇರಳೂರ್ ಶಿವಮೊಗ್ಗ ಪ್ರಯಾಗ್ ಬ್ರಹ್ಮಾವರ ಪ್ರಶಾಂತ್ ಕೋಡಿಕರ್ ಇವರಿಷ್ಟು 100 ಮೀಟರ್ 70 ರಿಪೋರ್ಟ್ ಮಾಡಿದ್ದಾರೆ. ಆದಿತ್ಯ ಗರ್ಲ್ಸ್ 17 to 21 ವಿನಶ್ರೀ ಬಂಟ್ವಾಳ್ ಸನ್ನಿಧಿ ಪಳೆ ವಿಭಾಗದ ಹಗ್ಗ ಜಗ್ಗಾಟ ತಂಡಗಳು ಒಳಭಾಗಕ್ಕೆ ಬನ್ನಿ. ಪ್ರತೀಕ್ಷಾ ಆಫ್ ಉಡುಪಿ, ಶ್ರೀದೇವಿಕಾ ಆಫ್ ಮೇರಾ ಬೈಂದು, ಸರೋಜಾ ಆಫ್ ಮೇರಾ ಬೈಂದು, ಮಂಜುಷಾ ಆಫ್ ಉಡುಪಿ, ಭೂಮಿಕಾ ಕುಂದಾಪುರ, ಶಮಿಕಾ ಉಡುಪಿ.
Mumbai Regional Committee in Mumbai. Next match. Yes. Yes. ಸ್ವೀಕಾರ ಮಂತದಲ್ಲಿರೆ ನಮ್ಮ ಈ ಪೊರ್ಲ ಕಾರ್ಯಗೂ ಬೈದಿನಂಚಿನ ಪೂಜ್ಯ ಶ್ರೀ ಶ್ರೀ ಈಶ್ವರವಿಠಲದಾಸ್ ಸ್ವಾಮೀಜಿಯವರಿಗೆ ಈ ಒಂದು ವಿಶ್ವ ಬಂಟೆರೆ ಸಮ್ಮೇಳನದ ಪರವಾದ ಉಡಲದಿಂದಿನ ಸ್ವಲ್ಪ ಸಂದೇಶ ಮಂತದಲ್ಲ ವಿದ್ಯಾವಡ ಬಂಟ ಸಮಾಜ ಬಂಟ ಸಂಘ ಕೊಂಚ ಮಲ್ಲ ಶಕ್ತಿ ತುಂಬಡದೆ ದೇವರ ಪ್ರಾರ್ಥನೆ ಮಾಡಿ ಕಾರ್ಯಕ್ರಮ ಯಶಸ್ವಿ ಮೆಲ್ಲ 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 ಅಮ್ಮ 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 ಸೈಡ್ ಬಲ್ಲಿ ಅಂಡೆ ಪೂರ್ವ देखिए Akash Shetty and this occasion right corner trying to get Nitin Murche. ಎರಡು ರಲ್ಲಿ ಕೂಡ ಬಡ್ಸ್ ಈ ಪಂದ್ಯದ ತರುವಾಯ ಮುಂದೆ ದ್ವಿತೀಯ ಸ್ಪರ್ಧೆಗಾಗಿ ಬೆಂಗಳೂರು ಬಡ್ಸ್ ಮತ್ತು ಮುಂಬೈ ಬಡ್ಸ್ ಯಾವುದೇ ಕಾರಣಕ್ಕೂ ವಿಳಂಬವನ್ನು ಮಾಡುವಂತೆ ಇಲ್ಲ. ಪಂದ್ಯ ಮುಗಿದೊಡನೆ ತಾವುಗಳು ಬಂದಂತೆ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಂಪನ್ನವಾಗಲಿದೆ. ಸುಮಾರು 45 ನಿಮಿಷಗಳ ಈ ಕಾರ್ಯಕ್ರಮದ ಸವಿಯನ್ನು ತಾವೆಲ್ಲರೂ ಸವಿದು ನಮ್ಮ ವಿಶ್ವಬಂಧನ ಸಮ್ಮೇಳನಕ್ಕೆ ಸಾಕ್ಷಿಯಾಗಬೇಕು ಎಂದು ತಿಳಿಸುತ್ತಾ ಇದೀಗ ವೇದಿಕೆಯನ್ನ ಆಳ್ವಾಸ್ ಇವರ ಸಾಂಸ್ಕೃತಿಕ ವೈಭವಕ್ಕಾಗಿ जबरदस्त मुकाबला चल रहा है. शुरुआती रुझान है और इसी प्रकार अगला खेल होगा मुंबई बट्स के सामने बेंगलुरु बट्स. बारी बारी में अलग अलग भाषाओं में कार्यक्रम के बारे में आपके लिए सूचना रवाना करता हूँ. ಟ್ರ್ಯಾಕ್ ಕ್ಲಿಯರ್ ಮಾಡಿ. ಮಹಿಳೆಯರ ಹಗ್ಗ ಜಗ್ಗಾಟ ತಂಡ ಬೆಂಗಳೂರು ಹಗ್ಗ ಜಗ್ಗಾಟ ಬ್ಯಾಂಗ್ಳೂರ್ ಬ್ರಹ್ಮವರ ಮಹಿಳೆಯರ ಹಗ್ಗ ಜಗ್ಗಾಟ ವೇದಿಕೆಯ
ಬಲಭಾಗದಲ್ಲಿ ಜಾಬರತೆ ಮಾಡಲಾಗಬೇಕಾಗಿ ನಮ್ಮಲ್ಲಿ ವಿನಂತಿಸಿದ್ದೇವೆ. 100 ಮೀಟರ್ ಫೈನಲ್, 200 ಮೀಟರ್ ಎಲ್ಲರೂ ಟ್ರ್ಯಾಕ್ ಕ್ಲಿಯರ್ ಮಾಡಿ 100 ಮೀಟರ್ ಫೈನಲ್ ಸ್ಪಿಂಡಿಂಗ್ ಆಗ್ತಾ ಇಲ್ಲ. ಪ್ಲೀಸ್ ವಾಲಂಟಿಯರ್ಸ್ ಯಾರನ್ನು ಟ್ರ್ಯಾಕ್ ಅಲ್ಲಿ ಹೋಗ್ಲಿಕ್ಕೆ ಬಿಡಬೇಡಿ ಪ್ಲೀಸ್. 100 ಮೀಟರ್ ಫೈನಲ್. ಬಹಳಷ್ಟು ಪ್ರಥಮ ವಿಜೇತ ಇರುವಂತಹ ಕ್ರೀಡಾ ಸ್ಪರ್ಧೆಗಳು ಅವರ ಸಹೋದರರಾದ ಸುದೇಶ್ ಶೆಟ್ಟಿ, ರಮೇಶ್ ಶೆಟ್ಟಿ, ರಾಜೇಶ್ ಶೆಟ್ಟಿ ಅವರು ಕೂಡ ಉಪಸ್ಥಿತರಿದ್ದು ಸಹೋದರರನ್ನ ಬೆಂಬಲಿಸುವಂತಹ ಭಾವನೆ ವಿನಂತಿಸಿಕೊಂಡಿದ್ದೇವೆ. ಇದೀಗ ಸಮಾರಂಭದಲ್ಲಿ ತಮ್ಮೆಲ್ಲರನ್ನು ಅತಿಥಿಗಳಿಗೆ ಗೌರವಿಸಿಕೊಳ್ಳಲಾಗುವುದು. ದಯವಿಟ್ಟು ತಾವೆಲ್ಲರೂ ಕೂಡ ಕಳೆದ ಹಲವು ದಿನಗಳಿಂದ ನಮ್ಮ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲು ನಮ್ಮೊಂದಿಗೆ ಬಹಳಷ್ಟು ಸಹಕಾರವನ್ನು ನೀಡಿರ್ತೀವಿ. ನಮ್ಮ ಈ ಒಂದು ಸಂದರ್ಭದಲ್ಲಿ ನಮ್ಮ ಸ್ಟಾರ್ಟಿಂಗ್ ಮಾಡಿ ಟ್ರ್ಯಾಕ್ ಕ್ಲಿಯರ್ ಮಾಡಿ ಅಲ್ಲಿ ಕರುವಲ್ಲಿ ಟ್ರ್ಯಾಕ್ ಕ್ಲಿಯರ್ ಮಾಡಿ 200 ಮೀಟರ್ ಫೈನಲ್ಸ್ ಬಿಡ್ತಾ ಇದ್ದೇವೆ. ಟ್ರ್ಯಾಕ್ ಕ್ಲಿಯರ್ ಮಾಡ್ಕೊಳ್ಳಿ ದಯವಿಟ್ಟು ತಮ್ಮ ನಿಖಿಲ್ನ ಕುದುರನ್ನ ವಿನಂತಿ ಮಾಡ್ತಾರಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ದಯವಿಟ್ಟು ಇದು ಸಾಂಸ್ಕೃತಿಕ ಕಾರ್ಯಕ್ರಮ ದಯವಿಟ್ಟು 200 ಮೀಟರ್ ಒಂದು ತಜ್ಞನ ಸಾಂಸ್ಕೃತಿಕ ಕಾರ್ಯಕ್ರಮ. ವಿವೇಕಾನಂದ ಶಾಲೆಯಲ್ಲಿ ಒಂದು ವಾಹನ ವೇದಿಕೆಗೆ ಇದೀಗ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸೇರಿಸಾಗ್ತಾ ಇದ್ದಾರೆ. ಎಸ್ ಬಿಡಿ ಸರ್ ದಿನೇಶ್ ಸರ್ 200 ಮೀಟರ್ ನೆಕ್ಸ್ಟ್ ಕ್ಯಾಟಗರಿ 200 ಅಲ್ಲಿ ಟ್ರ್ಯಾಕ್ ಕ್ಲಿಯರ್ ಮಾಡಿ ಟ್ರ್ಯಾಕ್ ಅಲ್ಲಿ ಯಾರು ಅಡ್ಡಾಡಬೇಡಿ ಪ್ಲೀಸ್ ಸರ್ ಟ್ರ್ಯಾಕ್ ಅಲ್ಲಿ ಹೋಗ್ಬಿಡಿ. 200 ಮೀಟರ್ ಫೈನಲ್ಸ್ ಬಂಟ್ವಾಳ ಎಕ್ಕಾರ್ ಬನ್ನಿ ಅಟೆಂಡ್ ಮಾಡಿ ಯಾರು ಎಲ್ಲ ಟಿ ಶರ್ಟ್ ಅವರು ಕೊನೆಯ ಎರಡು ಇವೆಂಟ್ ಮಾತ್ರ ಬಾಕಿ ಇದೆ. ಟ್ರ್ಯಾಕ್ ವಿಭಾಗದಲ್ಲಿ ಇನ್ನು 2 ವಿಭಾಗ ಮಾತ್ರ ಬಾಕಿ ಇದೆ. 200 ಮೀಟರ್ ಫೈನಲ್ ಮೀಟರ್
ಟೀಮ್ ಕ್ಯಾಪ್ಟನ್ ಪ್ಲೀಸ್. ಸುರಕ್ಷಲ್ ಟೀಮ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ.
ವಿಜ್ಞಾನ ಕಲೆ ಮೇಳವಿಸಿ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಪಂಡ ಹಳೆಯದರ ಜೊತೆ ಹೊಸತನ ಸೇರಿಕೊಂಡಾಗ ಬದುಕು ನವನಾವಿನ್ಯತೆ ಪಡೆದು ಡಿವಿಜಿ ತನ್ನ ಮಂಕುತಿಮ್ಮನ ಕಗ್ಗಡು ಪರಿಪೂರ್ಣಡು ಬಂದಿರಿ ಎಕಡೆ ಪಂಡೆ ಪರತ್ತಿನೆ ನಿಗಪಡೆ ಪಸತ್ತಿನ ತೋಡಡೆ ಪಡೆದೆ ಪಂಡ ನಮನ ಇಪ್ಪುನ ಚಿತ್ತಿನ ಕಲೆಕಲ್ಲ ಮೂಲ ರೂಪಗೂ ಧಕ್ಕೆ ಆವಂದಿಲಕ ಒಚ್ಚಾತ ಬದಲಾವಣೆ ಖಂಡಿತವಾದಿಲ್ಲ ಅತಿ ಅಗತ್ಯ ಈ ಭಾರತೀಯ ಮಾರ್ಷಲ್ ಆಟದ ಒಂದು ಅಂಗವಾಯಿನ ಚಿತ್ತಿನ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಸಮೂಹ ನೃತ್ಯವಾದ ರೂಪಮತದ ಭಾರತದ ಮಾರ್ಷಲ್ ಆಟದ ಭಾಗವಾಯಿನ ಚಿತ್ತಿನ ಸಾಹಸ ಕಲೆ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಜೋರಾಯಿನ ಕೈತಾಟದ ಮೂಲಕ
ಇತ್ತಿನಾಂಡ ಅವು ನಮ್ಮನ ಪೆರ್ಮೆದ ಭಾರತ ದೇಶಕ್ಕೆ ವಿವಿಧತೆಡಿ ಏಕತೆನೆ ಸಾಧಿಸಿನ ಚಿತ್ತಿನ ರಾಷ್ಟ್ರ ವಂಚಿ ಇತ್ತಿನಾಂಡ ಅವು ನಮ್ಮ ಭಾರತ ದೇಶಕ್ಕೆ ಈ ಪಾತ್ರ ದಾಯಕಕ್ಕೆ ನಾಂಡ ನಮ್ಮ ಈ ದೇಶದ ಕಣಕಣಟ್ಟು ಸಂಸ್ಕೃತಿ ಉಂಡು ಸಾಂಸ್ಕೃತಿಕತೆ ಉಂಡು ಬೇತೆ ಬೇತೆ ಆಚಾರವಿಲ್ಲ ಬೇತೆ ಬೇತೆ ರೀತಿಯ ಸಂಪ್ರದಾಯವಿಲ್ಲ ಈತ ಮಾತ ಇತ್ತಿನ ವಿವಿಧತೆಡಿ ಏಕತೆ ಪಂಪರ ದಿತ್ತಿನ ದಿವೊಂದು ನಮ್ಮ ಮಾತಿರಲ್ಲ ಒಂಚೆ ಪಂಪರ ಚಿತ್ತಿನ ಭಾವನೆ ಬದುಕೊಂಡಿ ಪುನಕರು ನಮ್ಮ ತುಳುವೇರಿಗೆ ನಮ್ಮ ಈ ಮಣ್ಣಿಡು ಸಂಸ್ಕೃತಿ ಉಂಡು ಒಂದು ಪಂಡೆ ನಮ್ಮ ತುಳುವೇರ ಚಿತ್ತಿನ ನಮಗೂ ಗೊತ್ತುಂಡು ಕಂಡಡು ಪೊರ್ಮುದು ಆ ಕಂಡದ ಬತ್ತಿನ ಚಿತ್ತಿನ ಬುಲದೆತ್ತದು ಬಂಜು ತಿಂಜಾವನಕಲು ನಮ್ಮ ತುಳುವೇರಿಗೆ ನಮನ ಈ ಮಣ್ಣಿಡಿ ಇಪ್ಪುದ ಚಿತ್ತಿನ ಜನಪದೀಯ ವೈನ ಚಿತ್ತಿನ ಸಾಹಿತ್ಯ ಜನಪದೀಯ ಕಲೆ ನಮಗ ಮಾತಿರೆಗಳ ತೆರೆದಿನವೆ ಯಕ್ಷಗಾನ ಆದಿಪ್ಪು ಕಮ್ಮಳ ಆದಿಪ್ಪು ಅತ್ತಡ ನಾಡ ಕಂಗೀಲು ನೃತ್ಯ ಆದಿಪ್ಪು ಇಂಚ ಬೇತೆ ಬೇತೆ ರೀತಿಯ ಸಾಹಿತ್ಯ ಕ್ರೀಡಾ ಲೋಕಗಳು ಇಪ್ಪುದ ಚಿತ್ತಿನ ಕಲೆಗಳು ನಮ್ಮ ಈ ತುಳುವ ಮಣ್ಣದಾಗೆ ಜನಪದೀಯ ಕಲೆತ ಬಗ್ಗೆ ಬಂದಾಗ ಖಂಡಿತವಾದಲ ಈ ಜನಪದೀಯ ಸಾಹಿತ್ಯ ಪಂಪ ಚಿತ್ತಿನವು ಒವೇ ಮುಂಚೆ ಲಿಖಿತ ರೂಪ ಪಂಡ ಬರವಣಿಗೆ ಇಪ್ಪಂದೆ ಜನಕ್ಕೆಲ್ಲ ಬಾಯಿಡ್ದು ಬಾಯಿಗೆ ಪುಟ್ಟಿನ ಚಿತ್ತಿನ ಸಾಹಿತ್ಯ ನಮ್ಮನ್ನ ತುಳುವ ನಾಡಿಡು ಕಂಡಡು ಬೆನ್ನಿ ಬೇನೊಂದಿಪ್ಪುನ ಚಿತ್ತಿನ ಜನಮಂದಲು ಬೆನ್ನಿ ಬೇನದ ಬೇಜ ಬೇಜಾರನ ಮದಪರೆ ಬೋಡಾದು ಒಂಜಾತ ಪದಕುಲನ ಪನದಿತ್ತೆಗೆ ಅವೇ ಉರಳ ಪದಕುಲು ಆಡಿಗೆ ಜನಪದೀಯ ಸಾಹಿತ್ಯ ಆದು ಬುಲೆದ ಬತ್ತನಿಗೆ ಪಾಟಲು ಆದಿಪ್ಪು ಇಚ ಅವೇತೋ ಜನಪದೀಯ ಸಾಹಿತ್ಯಲು ನಮ್ಮ ನೆಲತ ಮಣ್ಣುಡು ನಮಕ್ ತೂವರ ದಿಕ್ಕುನು ಕೇನರ ದಿಕ್ಕುನು ಜನಪದೀಯ ಸಾಹಿತ್ಯದ ಬಗ್ಗೆ ಇದು ಪೂರ ಪೀಠಕ್ಕೆ ದಾಯ ಕೇಳಿನಂಡ ನಮ್ಮ ನರಟಿ ಇಪ್ಪಲಕ್ಕನೆ ಜನಪದೀಯ ಸಾಹಿತ್ಯಲು ಬೇತೆ ಜಿಲ್ಲೆಡಿలో ಉಲ್ಲ ಶಿವಮೊಗ್ಗ ಮಂಡ್ಯ ಜಿಲ್ಲೆ నుంచి పోడనండ అల్ప దిక్కున చిత్తిన ಜನಪದೀಯ ಕಲೆ ಓ ಕೇಳಿನಂಡ ಡೊಳ್ಳು ಕುಣಿತ ಪಂಪೇರಿ ವೀರೇಶ್ವರ ದೇವರಿನ ಆರಾಧನೆ ಮಲ್ಪನ ಚಿತ್ತಿನ ಈ ನೃತ್ಯಡು ನೃತ್ಯ ಪಟುಕಲು ತನ್ನ ಸೊಂಟಗೂ ಕಂಬಳಿನ ತೊಂದು ಅವೆತ್ತ ಮಿತ್ತು ಡೊಳ್ಳುನ ಕಟ್ಟೊಂದು ಕರೆತ ಮಿತ್ತೊಂಜಿ ಪೇಟನದಿ ಒಂದು ವೀರೇಶ್ವರ ದೇವರಿನ ಆರಾಧನೆ ಮತ್ತೊಂದು ವೇದಿಕೆ ಮಿತ್ತು ಡೊಳ್ಳು ಕುಣಿತ ನೃತ್ಯದ ಪ್ರಸ್ತುತಿ
ವಿಶ್ವ ಬಂಟೆರನ ಸಮ್ಮೇಳನ 2023 ಈ ಲೇಸಿನ ಚಾವಳಿಗೆ 10 ಸೇರಣ್ಣ ಚೆತ್ತಿನ ಮಾನಾದಿಗೆದ ಬೆಣ್ಣೆರಡಕ್ಲೆ ನಿಂಜಿ ಉಡಗಡೆ ಈ ಲೇಸಿಗೆ ಎತ್ಕೊಂಡೊಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಒಂಚಿ ನೃತ್ಯ ಪ್ರಕಾರ ಮಾತ್ರವಾಗಿ ದಯಮಂತದೆ ಸಹಕಾರ ಮಾತುಕೊಂಡು ಪಡೆದ ನಿಕಟ ಭಿನ್ನ ಇತ್ತೊಂದು ಬದಲೇ ಒಂಚಿ ಖುಷಿತ ವಿಚಾರಗಳಿಂದ ನಿಖಿಲ ಒಟ್ಟಿಗೆ ಪಟ್ಟ ನೋಡು ಈ ವೇದಿಕೆಯ ಮಿತ್ತು ನೃತ್ಯ ಪ್ರದರ್ಶನ ಕೋರತಿ ಪುಣಕಲು ಓವೇ ಒಂಚಿ ಕಲಾ ತಂಡ ಅತ್ತೆ ವೃತ್ತಿಪರ ಕಲಾ ತಂಡ ಖಂಡಿತವಾದ ಅತ್ತೆ ಈ ವೇದಿಕೆಯ ಮಿತ್ತು ನೃತ್ಯ ಪ್ರದರ್ಶನ ಕೋರತಿ ಪುಣಕಲು ಮಗಳು ಮಾತಿರಲ್ಲ ಬೆದ್ರದೂರದ ಡಾಕ್ಟರ್ ಮೋಹನ್ ಆಳ್ವಾಸ್ ಸಾರಥ್ಯದ ಆಳ್ವಾಸ್ ವಿದ್ಯಾಸಂಸ್ಥೆದ ಜೋಕುಲು ಪತ್ರ ಚೆತ್ತಿನ ಒಂಜಿ ಪುಗಾರ್ತಿನ ಕುಮಾರ್ ಕಟೀಲ್ ಮಾತಾ ಒಟ್ಟು ಈ ಕಾರ್ಯಕ್ರಮಕ್ಕೆ ಬೈದರೆ ವಿಶೇಷವಾದ ಬಂಟ್ವಾಳ ಕ್ಷೇತ್ರದ ಶಾಸಕರು ರಾಜೇಶ್ ನಾಯ್ಕರಿಗೆ ಈ ಪಡೆದು ಬರೀ ಪ್ರೀತಿದ ಗೌರವ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಈ ವಿಶ್ವ ಬಂಟರ ಸಮ್ಮೇಳನದ 2023 ಈ ಕಾರ್ಯಕ್ರಮದ ಒಂದು ಪ್ರೀತಿದ ಗೌರವ ಐಕಣ ಹರೀಶ್ ಶೆಟ್ಟರ್ ಅಧ್ಯಕ್ಷರು ಅಂಚನೆ ಕರ್ನೆರೆ ವಿಶ್ವನಾಥ್ ಶೆಟ್ಟರ್ ಉಪಾಧ್ಯಕ್ಷರು ಇಂದ್ರಾಳಿ ಜಯಕರ್ ಶೆಟ್ಟರ್ ಗೌರವ ಪ್ರಧಾನ ಕಾರ್ಯದರ್ಶಿ ಅಂಚನೆ ಕೋಶಾಧಿಕಾರಿ ಉಳ್ತೂರು ಮೋಹನ್ ದಾಸ್ ಶೆಟ್ಟರ್ ಅಂಚನೆ ಮಹಾದಾನಿ ಶಶಿಧರ್ ಶೆಟ್ಟಿ ಬರೋಡ ಮುಗಲು ನಮ್ಮ ಬಂಟ್ವಾಳ ಕ್ಷೇತ್ರದ ಶಾಸಕರಿನ ಗೌರವ ಮಾತೊಂದು ಬೇತಂಜಿ ಕಾರ್ಯಕ್ರಮ ನಡೆದ ಈ ಕಾರ್ಯಕ್ರಮದ ಬತ್ತಿನಕ್ಕೆ ಆರೆಗೆ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಪರವಾದ ಕೃತಜ್ಞತೆಯನ್ನು ಸಂದಾಯ ಮಾತೊಂದು ಗಿರೀಶ್ ವಾಲಿಬಾಲ್ ಪಂದ್ಯಾಟಕ್ಕಾಗಿ ಬಂಟರ ಸಂಘ ಮುಲ್ಕಿ ಬಂಟರ ಮಾತೃ ಸಂಘ ಉಡುಪಿ ದಯವಿಟ್ಟು ಆದಷ್ಟು ದಿಸ್ ಇಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಶ್ರೀಯುತ ಸನ್ಮಾನ್ಯ ಯಶ್ಪಾಲ್ ಸುವರ್ಣ ಅದೇ ರೀತಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಮಂಗಳೂರು ಲೋಕಸಭಾ ಸದಸ್ಯರು ಆಗಿರುವಂತಹ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಅದೇ ರೀತಿ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಇವರೆಲ್ಲರೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಬಂಟ್ವಾಳ ಕ್ಷೇತ್ರದ ಶಾಸಕರನ್ನು ಕೂಡ ಇಂದಿನ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ.
ಕೋರಿನ ಚಿತ್ತಿನ ವಿಶ್ವ ಬಂಟರ ಸಮ್ಮೇಳನ 2023 ಗುರ್ಕಾರ್ಲಿಗೆ ಪದಾಧಿಕಾರಿಗಳಿಗೆ ಪದುಕೆರೆಗೆ ಮಾತೆರೆಗಳ ಆಳ್ವಾಸ್ ವಿದ್ಯಾಸಂಸ್ಥೆಯ ಪರವಾದ ಸೊನ್ನೆತ್ತ ಸಮ್ಮೇಳನ ಸಮಾಹಿತ ಮತ್ತೊಂದು ಮಗದೊಮ್ಮೆ ಅಭಿನಂದಿಸಬೇಕು. 5 ಡಿಫೆಂಡರ್ಗಳನ್ನ ಕಾಣಬಹುದು. ಹುಬ್ಬಳ್ಳಿ ತಂಡದಲ್ಲಿ ಚಿರಾಗ ಉತ್ತಮಯ ಶರೀರ ಸಮ್ಮೇಳನದ ಕಾರ್ಯಕ್ರಮ ನಮ್ಮೊಟ್ಟು ವೇದಿಕೆ ನಮ್ಮ ಸಮಾಜದ ಮಲ್ಲಮಲ್ಲ ಗಣ್ಯ ರಾಜಕೀಯ ನೇತಾರರುಗಳು ನಮ್ಮ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರ ನಳಿನ್ ವಿಶೇಷವಾದ ನಮ್ಮಡಪಲ್ಲಿ ರೆಸ್ಪಾನ್ಸಿಬಿಲಿಟಿ ಉಡುಪಿ ಕ್ಷೇತ್ರದ ಶಾಸಕಿಯರು ಅರೆಲ್ಲ ಗೌರವ ಮಲ್ಪಟ್ಟು ಬಂದ ಅಧ್ಯಕ್ಷ ಅಡಿಕೆ ಮಂಗಳೂರು ಉತ್ತರ ಕ್ಷೇತ್ರದ ಡಾಕ್ಟರ್ ಭರತ್ ಶೆಟ್ಟಿ ಶಾಸಕಿಯರು ಅರೆನ್ನ ಪ್ರೀತಿ ಗೌರವ ಮಲ್ಪಟ್ಟು ಪುರುಷರು ವಿಭಾಗದ ಕುಡೋಲಿ ನಮ್ಮ ಹೆಮ್ಮೆದ ಪುತ್ರೆ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಂಡೂರು ಅಲ್ಲ ಈ ಗೌರವವನ್ನು ಸ್ವೀಕಾರ ಮಾಡ್ತಾರೆ. ಇದೀಗ ಪುರುಷರ ಮಂಗಳೂರು ವಿಭಾಗದ ಸ್ಪರ್ಧೆ ಪ್ರಾರಂಭಿಸಿಕೊಳ್ತಾ ಇದ್ದಾವೆ. ಎಲ್ಲ ತಂಡಗಳ ಅಲ್ಲ ದಯವಿಟ್ಟು ತಂಡದ ಗಮನಕ್ಕೆ, ನಿಮ್ಮ ತಂಡದಲ್ಲಿ 9 ಜನ ಯಾರು ಹಗ್ಗವನ್ನು ಮುಟ್ಟುವಂತಿಲ್ಲ. ಹಾಗೆ ಒಂದು ಕೋಚಿನ ಅವಶ್ಯಕತೆ ನಮಗಿದೆ. ಮತ್ತೆ ಅದು ರತ್ನಾಕರ್ ಶೆಟ್ಟಿ ಒಂದು ಕೋಚ್ ಕರಾವಳಿ ಅಭಿವೃದ್ಧಿ ಭಾಗದ ಮಾಜಿ ಹೊರಗಡೆ ಅಧಿಕಾರಿ ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದಾರೆ. ಗೌರವ ಸ್ವೀಕಾರ ಮಾಡ್ತಾರೆ. ದಯವಿಟ್ಟು ಹಗ್ಗ ಜಗ್ಗಾಟದ ಅಂಕಣದ ಒಳಗಿದ್ದವರು ದಯವಿಟ್ಟು ಹೊರಗೋಗುವಂತೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈಗಾಗಲೇ ತಡ ಆಗಿದೆ, ಕ್ಷಮಿಸಿ. ದಯವಿಟ್ಟು ಅಂಕಣದ ಒಳಗಿದ್ದವರು ದಯವಿಟ್ಟು ಹೊರಗೋಗಿ. ಸತ್ಯನ ಫಸ್ಟ್ ಮಾಚಾರಿಗಳಿಗೆ ಕೊಡಿ. ಸುಲಗಣ್ಣ ಫಸ್ಟ್ ಮ್ಯಾಚ್ number 1 player of Dubai. First match. 11 Shiva. And this occasion, we will see how many ವಲಯ ಬಂಟರ ಸಂಘ ಉಜಿರೆ, ಬಂಗಾರ ನಾಡವರ ಸಂಘ ಬ್ರಹ್ಮಾವರ. ದಯವಿಟ್ಟು 2 ತಂಡಗಳು ಆದಷ್ಟು ಬೇಗನೆ ಅಂಕಣದ ಒಳಗೆ ಪ್ರವೇಶಿಸಬೇಕು. ಬ್ರಹ್ಮಾವರ ಹಾಗೂ ಉಜಿರೆ ದಯವಿಟ್ಟು 2 ತಂಡಗಳು ಹಗ್ಗ ಜಗ್ಗಾಟಕ್ಕೆ ಅಂಕಣದ ಬಳಿ ಬರಬೇಕು. ಕುಕ್ಕುಂದೂರು ಕಾರ್ಕಳ ತಾಲೂಕು ಹಾಗೂ ಬಂಟರ ಸಂಘ ಹಿರಿಯರು 2ನೇ ಬಂಧಕ್ಕಾಗಿ ಸಿದ್ಧರಾಗಿರ್ಬೇಕು. Shubham, Bhakta,
ಬಂಟರಾಣಿ ನಾಡವರ ಮಾತೃ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಅಜಿತ್ ಕುಮಾರ್ ರೈ ಮಾಲಾಡಿ ಮೇರನೆಯ ಪ್ರೀತಿಗೆ ಸ್ವಾಗತ ಬಂದಿಲ್ಲ. ವೇದಿಕೆಯಲ್ಲಿ ಉಪಸ್ಥಿತರು ಪ್ರತಿನ ಆಯ್ಕಳ ಹರಿಶೆಟ್ಟರಿಗೆ ಅಧ್ಯಕ್ಷತೆ ವಹಿಸಿನ ಮಲ್ಲವಂಜಿ ಸಪೋರ್ಟ್ ಮಾಡ್ತಿದೆ. ಯಾವೆಲ್ಲ ಬಂದು ಮಲ್ಲವಂಜಿ ಅಮೌಂಟ್ ಗೊತ್ತು ಸಹಕಾರ ಮಂತ್ರಿ ತೋರ್ಸೆ ಆನಂದ ಆರ್ಗಾನಿಕ್ ಕಂಪನಿಯ CMD ಅವರಿಗೆ ಪ್ರೀತಿಗೆ ಸ್ವಾಗತ ಬಂದಿಲ್ಲ. ಮೂಲು ಅಜಿತನ ಅಕ್ಕ ಡಾಕ್ಟರ್ ಆಚಾರ್ಯ ಇಲ್ಲರು ಅಜಿತನ ಪತ್ನಿ ಅಕ್ಕ ಡಾಕ್ಟರ್ ಆಚಾರ್ಯ ಇಲ್ಲರು ಅದನ್ನ ನಾನು ಪ್ರೀತಿಗೆ ಸ್ವಾಗತ ಬಂದಿಲ್ಲ. ಪೂರ್ಣ ಪಂಚಾಯತ ಅಧ್ಯಕ್ಷರಾದ ಸಂತೋಷ್ ಇಲ್ಲರು ಅದನ್ನ ನಾನು ಪ್ರೀತಿಗೆ ಸ್ವಾಗತ ಬಂದಿಲ್ಲ. ಇಲ್ಲಿ ಸಾಧಾರಣವಾಗಿ 35 ಜನ ಅಧ್ಯಕ್ಷರು 35 50 ಜನ 5 ಜನ ಅಧ್ಯಕ್ಷರು ವೇದಿಕೆ ಹಿಡಿಪಿನ ಬಾರಿ ಒಂದು ಸಂಭ್ರಮದ ವಿಷಯ. ಮೈಸೂರು ಪಂಚಾಯತ ಪ್ರಭಾಕರ್ ಅರಣ್ಯ ಪ್ರೀತಿ ಸ್ವಾಗತ ಬಂದಿಲ್ಲ. ಕೊಡಗು ಬಂಟರ ಸಂಘದ ಜಗದೀಶ್ ರೈಗುರು, ಚಿಕ್ಕಮಗಳೂರು ಬಣ ಸಂಘದ ಪುರಂದರ್ ಶೆಟ್ಟಿ, ಕಳಸದ ಕಿರಣ್ ಶೆಟ್ಟಿ, ಬೈಂದೂರದ ಸಚಿದರ್ ಶೆಟ್ಟಿ, ಯೂತ್ ಬಣ ಸಂಘ ಕಾರ್ಯಕ್ರಮದ ಅವಿನಾಶ್ ಶೆಟ್ಟಿ, ಗುರುಪುರ ಬಣ ಸಂಘದ ಸಂತೋಷ್ ಶೆಟ್ಟಿ, ಉಳ್ಳಲ ವಲಯದ ಸುನೀಲ್ ಚೌಟರಿ, ಬಂಟರ ಮಹಿಳಾ ವೇದಿಕೆಯ ವೀಣಾ ಶೆಟ್ಟಿ, ಶಂಕರ್ಪುರ ಕಟ್ಪಾಡಿ ಮೀಂಜ ಬಣ ಸಂಘದ ಜಗದೀಶ್ ಶೆಟ್ಟಿ, ಸುರತ್ಕಲ್ ಬಣ ಸಂಘದ ಲೋಕೇಶ್ ಶೆಟ್ಟಿ ಮುತ್ತೂರು, ಕಾಸರಗೋಡು ವಲಯದ ಸುಬ್ಬಣ್ಣ ಆಳ್ವರು, ಕರ್ನಾಟಕದ ಪದ್ಮನಾಭ್ ಶೆಟ್ಟಿ, ಪಳ್ಳಿ ನೀರು ಬಂಟರ ಸಂಘದ ವಾರಿಜ ಎಂ ಶೆಟ್ಟಿ, ಮುಲ್ಕಿದ ಪುರುಷೋತ್ತಮ ಶೆಟ್ಟಿ, ಪಡಬಿದ್ರಿ ಬಣ ಸಂಘದ ದೇವಿಪ್ರಸಾದ್ ಶೆಟ್ಟಿ, ಬ್ರಹ್ಮಾವರದ ಜಗಶ್ರೀ ವಿಜಯ ಕುಮಾರ್ ಶೆಟ್ಟಿ, ಬಂಟ್ವಾಳದ ಚಂದ್ರ ಶೆಟ್ಟಿ, ಪುತ್ತೂರದ ಶಶಿಕುಮಾರ್ ಬುಲ್ಲಿಟ್, ಕುಂಬ್ಳಬಿರ್ಕೆದ ಪದ್ಮನಾಭ್ ಶೆಟ್ಟಿ, ಬೆಳ್ಮಂದ ಶೋಧನ್ ಕುಮಾರ್ ಶೆಟ್ಟಿ, ಬೆಳ್ಮಂದ ವಲಯದ ಸುಭಾಷ್, ಶಿರುವದ ವೀರೇಂದ್ರ ಶೆಟ್ಟಿ, ಸುಳ್ಯದ ಜಯಪ್ರಕಾಶ್ ಶೆಟ್ಟಿ, ಜಯಪ್ರಕಾಶ್ ರೈಗುರು, ಸಾಲಿತ್ತೂರದ ದೇವಪುರ ಶೇಖರ್, ಬೆಳ್ತಗಡದ ಜಯರಾಮ್ ಶೆಟ್ಟಿ, ಹಾಸನದ ಅಮರನಾಥ್ ಶೆಟ್ಟಿ, ಬಣಸಂಘ ಉಡುಪಿದ ಪುರುಷೋತ್ತಮ ಶೆಟ್ಟಿ, ಕೋಡಿಕಲ್ದ ಮಾವಲ್ ಚೌಟರಿ, ಅಶೋಕ್ ನಗರದ ರವಿಚಂದ್ರ ಶೆಟ್ಟಿ, ಜಪ್ಪು ಮುಗಿಯದ ಸತ್ಯಪ್ರಕಾಶ್ ಶೆಟ್ಟಿ, ಜಪ್ಪುದ ಸುನೀಲ್ ಶೆಟ್ಟಿ, ಮಂಜುಶ್ರೀದ ದಾಮೋದರ್ ಶೆಟ್ಟಿ, ಯುವ ಬಣ ಸಂಘದ ಸಚಿರಾಜ್ ರೈಗುರು, ಪುತ್ತೂರದ ಕುಂಬ್ಳೆದ ಶಿವರಾಜ್ ಕುಮಾರ್ ಶೆಟ್ಟಿ, ವಾಮದ ಪದವದ ವಸಂತ್ ಶೆಟ್ಟಿ, ಬೆಳ್ಳೂರು ವಲಯದ ಕಿಶೋರ್ ಭಂಡಾರ್ಲು, ಕುಂದಾಪುರ ಯುವ ಬಣ ಸಂಘದ ನಿತ್ಯಾನಂದ ಶೆಟ್ಟಿ, ಅಂಪಾರು, ಬ್ಯಾಂಗ್ಳೂರದ ಮುರಳೀಧರ್ ಶೆಟ್ಟಿ, ಬಜ್ಪೆ ಬಣ ಸಂಘದ ಬಾಬು ಶೆಟ್ಟಿ ಬೇರೂರು, ಉಪ್ಪೂರು ಬಣ ಸಂಘದ ಪ್ರಭಾಕರ್ ಶೆಟ್ಟಿ, ಭದ್ರಾವತಿ ಬಣ ಸಂಘದ ದಿವಾಕರ್ ಶೆಟ್ಟಿ, ನೀರುಮಾರ್ಗದ ಮುಕುಂದ ಶೆಟ್ಟಿ, ಸಜಿಪ ವಲಯದ ಶಶಿಕಾಂತ್ ಶೆಟ್ಟಿ, ವಿಟ್ಲ ವಲಯದ ಬಣ ಸಂಘದ ರಾಧಾಕೃಷ್ಣ ಶೆಟ್ಟಿ, ಕಾವೂರು ಬಣ ಸಂಘದ ಆನಂದ್ ಶೆಟ್ಟಿ, ಎಕ್ಕರ್ ಬಣ ಸಂಘದ ರತ್ನಾಕರ್ ಶೆಟ್ಟಿ, ಪುತ್ತೂರು ಬಣ ಸಂಘದ ದಸರಾ ಶೆಟ್ಟಿ, ಬುಲ್ಲಿಮುತ್ತು, ದಾವಣಗೆರೆ ಬಣ ಸಂಘದ ಕರುಣಾಕರ್ ಶೆಟ್ಟಿ, ಸೋಮವಾರಪೇಟೆದ ಸಂತೋಷ್ ಶೆಟ್ಟಿ, ಮಂಗಳಪಾಡಿದ ಸಚಿದ ಶೆಟ್ಟಿ, ಕಾಸರಗೋಡು ಡಿಸ್ಟ್ರಿಕ್ಟ್ನ ಸುಬ್ಬಯ್ಯ ರೈಗುರು, ಅಂಜನೆ ಸುಗ್ಗಿ ಸುಧಾಕರ್ ಹುಬ್ಳಿ ಬಣ ಸಂಘದ ಅಧ್ಯಕ್ಷರು, ಬ್ರಹ್ಮಾವರದ ಸುಪ್ರಸಾದ್ ಶೆಟ್ಟಿ, ಕಾಪು ಯೋಗಿ ಶೆಟ್ಟಿ, ಪಕ್ಕ ನಮ್ಮ ಪ್ಯಾಟರ್ನ್ ಮೆಂಬರ್ಗಳು ಮತ್ಸರಲ್ಲಿ, ಪಡುಬಿದ್ರಿ ಸಂತೋಷ್ ಅಣ್ಣ, ಬಾಲಣ್ಣ, ಪಡುಬಿದ್ರಿದ ನವೀನ್ ಅಣ್ಣ, ಬಾಬಣ್ಣ, ಬೆಳಗಾವಿ ಬಣ ಸಂಘದ ವಿಜಯ್ ಶೆಟ್ಟಿ, ಪುಣೆ ಬಣ ಸಂಘದ ಅಧ್ಯಕ್ಷರು,
ಗಣೇಶನ್ನಿ ಅದಕ್ಕೆ ಸ್ವಾಗತ. ಮೈಸೂರು ಪಂಚದ ನಂಜಪ್ಪಣ್ಣಿ ಅದಕ್ಕೆ ಸ್ವಾಗತ. ರಾಜೇಂದ್ರ ಶೆಟ್ಟಿ ನಮ್ಮ ನಿರ್ದೇಶಕರು ಅವರಿಗೆಲ್ಲ ಸ್ವಾಗತ. ಕನಕ ಗ್ರೂಪದ ಬೈಂದೂರದ ಜಗದೀಶ್ ಅಣ್ಣ ಅವರಿಗೆಲ್ಲ ಸ್ವಾಗತ. ಕುಂಬ್ಳದ ಸುರೇಶ್ ಕುಮಾರ್ ಶೆಟ್ಟಿ ಅವರಿಗೆಲ್ಲ ಸ್ವಾಗತ. ಮೂಡುಶೆಟ್ಟೆ ವಿಶ್ವನಾಥ್ ಅವರಿಗೆಲ್ಲ ಪ್ರೀತಿಯ ಸ್ವಾಗತ. ವಾಸಣ್ಣ ಅವರಿಗೆಲ್ಲ ಸ್ವಾಗತ. ರಾಧಾಕೃಷ್ಣ ಶೆಟ್ಟಿ ಚೆಲ್ಲಡ್ಕ ಅವರಿಗೆಲ್ಲ ಪ್ರೀತಿಯ ಸ್ವಾಗತ. ಮೂರು ಸೇರಿದಿನ ಪೂರ ಪತ್ರಿಕಾ ಮಾಧ್ಯಮದಗಳಿಗೆ ನಮ್ಮ ಸಮಾಜ ಬಾಂಧವರಿಗೆ ಮಾತರಿಗಳ ಪ್ರೀತಿಯ ಸ್ವಾಗತ. ಆಸ್ಟ್ರೇಲಿಯಾ ಬಟ್ ಸಂಘದ ದಯಾನಂದ್ ಶೆಟ್ಟಿ ಭಾರಿ ದೂರ ಅವರಿಗೆಲ್ಲ ಭಾರಿ ಪ್ರೀತಿಯ ಸ್ವಾಗತ. ಒಂದೊಂದು ನಮ್ಮ ಬಟ್ಟ ಸಮಾಜದ ಐತಿಹಾಸಿಕ ನಿರ್ಮಾಣ ಮಂದಿರ ಈ ಕಾರ್ಯಕ್ರಮ ಎಲ್ಲದ ನೋಡಿದ ನಮ್ಮ ಸಾಂಸ್ಕೃತಿಕ ವೈಭವ ನಡಪರಟ್ಟು ಇಲ್ಲಿ ಮಾತೆಲ್ಲ ಭಾಗವಹಿಸಲು ಪಡೆದ ಸ್ವಾಗತ ಭಾಷಣವನ್ನು ಧನ್ಯವಾದ. ಎಲ್ಲರನ್ನು ಕೂಡ ಬಹಳಷ್ಟು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ಜಾಗತಿಕ ಭಟ್ರ ಸಂಘದ ಉಪಾಧ್ಯಕ್ಷರಾಗಿ ಸ್ವಾಗತಿಸ್ತಾ ಈಗೆಲ್ಲ ವಿಶ್ವ ಭಟ್ರ ಒಕ್ಕೂಟದ ಪದಾಧಿಕಾರಿಗಳು ವಿಶೇಷವಾದ ವೇದಿಕೆಯಲ್ಲಿ ಈ ಒಂದು ಕ್ರೀಡಾಕೂಟದ ಸಂಚಾಲಕರನ್ನ ಗಿರೀಶ್ ರೆಡ್ಡಿ ಅವರು ಪಾರಿಶೋಕ್ ಮತ್ತು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದ್ದಾರೆ. ಅವರಿಗೆಲ್ಲ ಮಾತಿನ ಪರವಾದ ಕೃತಜ್ಞತೆ. ಬಾಬಾ ಮಹೇಶಣ್ಣೆ ಮಲ್ಲ ಮಟ್ಟದ ಪ್ರೈಸ್ ಪುರ ಕೊಟ್ಟು ಬಾರಿ ಕುಟುಂಬ ಕಾರ್ಯಕ್ರಮ ಮಲ್ಲ ಪುರ ಕೋಚುಂಡಿಗೆ ಒಂದು ಶೋರೂಮ್ ಅಲ್ಲಿ ಆತುಪುರ ಸಾಮಾನ್ಯ ಅವರಿಗೆಲ್ಲ ಧನ್ಯವಾದ. ದಯವಿಟ್ಟು ಫಸ್ಟ್ ಏಡ್ ಬಾಕ್ಸ್ ಅನ್ನ ಕಬಡ್ಡಿ ಕೋರ್ಟಿಗೆ ಸ್ಥಳಾಂತರಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಫಸ್ಟ್ ಏಡ್ ಬಾಕ್ಸ್ ಪ್ಲೀಸ್. ಕಬಡ್ಡಿ ಆಟ ಆಡುವಾಗ ಗಾಯ ಆಗಿದೆ, ಫಸ್ಟ್ ಏಡ್ ಬಾಕ್ಸಿನ ಅಗತ್ಯ ಇದೆ, ತುರ್ತಾಗಿ ಅಲ್ಲಿಗೆ ರವಾನಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಬಂಧುಗಳೇ, ನಮ್ಮ ಬಂಟರ ಸಂಘಟನೆಗೆ ಒಂದು ಇತಿಹಾಸವಿದೆ. ಅದು ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ತುಳು, ಕನ್ನಡ, ಕುಂದಾಪುರ ಈ ಭಾಷೆಯಲ್ಲಿ ಗೆಲ್ಮೆಯ ಛಲಗಾರನಾಗಿ ಗುರು ಹಿರಿಯರಿಗೆ ಸತ್ಯಧರ್ಮಕ್ಕೆ ತಲೆಯನ್ನ ಬಾಗಿಸುತ್ತಾ ಇತಿಹಾಸದಲ್ಲಿ ಗೌರವಾನ್ವಿತ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರು ಇದರ ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾವನೆಯ ಮಾತನಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕ್ರೀಡಾ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದ ಸಭಾಧ್ಯಕ್ಷರು, ಜಾಗತಿಕ ಭಟ್ರ ಸಂಘದ ಒಕ್ಕೂಟದ ಅಧ್ಯಕ್ಷರು, ಗೌರವಾನ್ವಿತರಾದ ಐಕಳ ಹರೀಶ್ ಶೆಟ್ಟಿ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ
25ನೇ ತಾರೀಕು ಅಕ್ಟೋಬರ್ 25ರಂದು ಸಮ್ಮೇಳನಕ್ಕೆ 2 ದಿನಗಳ ಮಟ್ಟಿಗೆ ಯಾವ ರೀತಿಯ ಕಾರ್ಯಕ್ರಮ ಬಂದ ಎಲ್ಲ ಅತಿಥಿಗಳಿಗೆ, ಕ್ರೀಡಾಳುಗಳಿಗೆ, ಸಾಂಸ್ಕೃತಿಕ ಪ್ರತಿಭೆಯನ್ನು ನೀಡುವವರಿಗೆ ಎನ್ನುವಂತಹ ನೆಲೆಯಲ್ಲಿ ಒಂದು ಕನಿಷ್ಠ 50,000 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಎನ್ನುವಂತ ನೆಲೆಯಲ್ಲಿ 50,000 ಜನರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡುವ ನೆಲೆಯಲ್ಲಿ 25ನೇ ತಾರೀಕು ಹೊರೆಕಾಣಿಕೆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೆವು. ನಮ್ಮ ಬಂಟ ಸಮಾಜದ ಬೇರೆ ಬೇರೆ ಸಂಘಟನೆಗಳ ಪ್ರಮುಖರೆಲ್ಲ ಸೇರಿಕೊಂಡು ಸಂಸ್ಥೆಗಳ ಮುಖಾಂತರ ಹೊರೆಕಾಣಿಕೆಯನ್ನು ಸಮರ್ಪಣೆ ಮಾಡುವುದರ ಮುಖಾಂತರ ಒಂದು ರೀತಿಯಲ್ಲಿ ಚಾಲನೆಯಿಂದ ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ. ತದನಂತರ ಗೌರವಾನ್ವಿತರೇ, ಇವತ್ತು ಬಂಟ ಸಮಾಜದ ಇತಿಹಾಸದಲ್ಲಿ ಒಂದು ನಾಭೂತ ಕಾರ್ಯಕ್ರಮ. 62 ಬಂಟರ ಸಂಘಟನೆಗಳು, ಸಾವಿರಾರು ಜನರು ಭವ್ಯವಾದ ಮೆರವಣಿಗೆ ಶೋಭಾಯಾತ್ರೆಯಲ್ಲಿ ಉಡುಪಿಯ ಬೋರ್ಡ್ ಹೈಸ್ಕೂಲಿನಿಂದ ಹೊರಟು ಸುಮಾರು 17,000 ಜನ ಮೆರವಣಿಗೆಯಲ್ಲಿ ಭಾಗವಹಿಸುವುದರೊಂದಿಗೆ ಸುಮಾರು 25 ಟ್ಯಾಬ್ಲುಗಳು ಇವತ್ತು ಬಂಟ ಸಮಾಜದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಸೇರಿಕೊಳ್ಳುವಂತ ಸಹಕಾರವನ್ನು ಇವತ್ತು ಸಮಸ್ತ ಬಂಟ ಸಮಾಜ ನೀಡಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಇಡೀ ಸಮಾಜಕ್ಕೆ ಸಲ್ಲಿಸುತ್ತೇನೆ. ತದನಂತರ ಇಲ್ಲಿ ತಾವೆಲ್ಲ ನೋಡಿದ ಹಾಗೆ ಪಥಸಂಚಲನ ಕಾರ್ಯಕ್ರಮ, ಕಳೆದ 2 ತಿಂಗಳಿಂದ ಪಥಸಂಚಲನ ಕಾರ್ಯಕ್ರಮದ ತಯಾರಿಯನ್ನು ಮಾಡಿಕೊಂಡೊಂದಿಗೆ ಉತ್ತಮ ರೀತಿಯಲ್ಲಿ ಪಥಸಂಚಲನ ಕಾರ್ಯಕ್ರಮ ಆಗುವುದರೊಂದಿಗೆ ಕ್ರೀಡಾ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನದಿಂದ ಕ್ರೀಡಾ ಕಾರ್ಯಕ್ರಮ ಜರುಗ್ತಾ ಇದೆ. ಇನ್ನು ನಿರಂತರವಾಗಿ ಸ್ಪರ್ಧೆಗಳು ಜರುಗ್ತಾ ಇದೆ. ಗೌರವಾನ್ವಿತರೇ, ಇನ್ನೊಂದು ಸಂತೋಷದ ವಿಚಾರ ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಕರ್ನಾಟಕ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಮ್ಮ ವಿಶ್ವ ಬಂಟರ ಸಮ್ಮೇಳನ 2023ರ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ. ಕೇವಲ ಉದ್ಘಾಟನೆ ಮಾಡಿದ್ದು ಮಾತ್ರ ಅಲ್ಲ, ಬಂಟ ಸಮಾಜದ ಬಗ್ಗೆ ಇವತ್ತು ಬಂಟರು ಹೃದಯ ಶ್ರೀಮಂತರು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಾಕಷ್ಟು ತ್ಯಾಗವನ್ನು ಈ ಸಮಾಜಕ್ಕೆ ನೀಡಿದ್ದಾರೆ ಎನ್ನುವಂತ ಒಂದು ಅಭಿನಂದನೆಯ ಮಾತುಗಳನ್ನು ನೀಡಿದ್ದಾರೆ. ನಾವೆಲ್ಲ ಸಂತೋಷ ಪಡುವಂತಹ ವಿಚಾರಗಳನ್ನು ಹೇಳಿದ್ದಾರೆ. ಗೌರವಾನ್ವಿತರೇ, ಅದರೊಂದಿಗೆ ನಮ್ಮ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಅವರು ಒಂದು ಮನವಿಯನ್ನು ನೀಡಿದ್ದಾರೆ. ಯಾಕಂದ್ರೆ ಬಂಟ ಸಮಾಜಕ್ಕೂ ಒಂದು ಬಂಟರ ನಿಗಮ ಸ್ಥಾಪನೆ ಆಗಬೇಕೆನ್ನುವಂತ ಮನವಿಯನ್ನು ಅವರು ಬೇರೆ ಬೇರೆ ಶಾಸಕರ ಮುಖಾಂತರ ನೀಡಿದಾಗ ಇವತ್ತು ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದು ನಮ್ಮೆಲ್ಲ ಇಡೀ ಬಂಟ ಸಮಾಜಕ್ಕೆ ಒಂದು ಅತ್ಯಂತ ಹೆಮ್ಮೆಯ ವಿಚಾರ. ಗೌರವಾನ್ವಿತರೇ, ಇವತ್ತು ಈ ಎಲ್ಲ ಕಾರ್ಯಕ್ರಮಗಳು ನಾಳೆ ದಿನ ಬೆಳಿಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಿಗ್ಗೆ 9:30 ಗಂಟೆಗೆ ಸರಿಯಾಗಿ ಶ್ರೀಮತಿ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಭವನದಲ್ಲಿ ಜರುಗಲಿಕ್ಕಿದೆ. ಸುಮಾರು 30 ತಂಡಗಳು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲ ಸಮಾಜ ಬಾಂಧವರು, ಗೌರವಾನ್ವಿತರು ಬೆಳಗಿನ ಕಾರ್ಯಕ್ರಮದಲ್ಲಿ ಸಹ ತಾವೆಲ್ಲ ಇದ್ದುಕೊಂಡು ಇಡೀ ದಿನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಕೇಳುತ್ತಾ, ನಮ್ಮ ಸಮಾಜದ ಬೇರೆ ಬೇರೆ ಜನಪ್ರತಿನಿಧಿಗಳು, ಗಣ್ಯರು, ಅತಿಥಿಗಳು ಎಲ್ಲರೂ ಈಗಾಗಲೇ ಭಾಗವಹಿಸಿದ್ದಾರೆ. ನಾಳೆ ದಿನ ಮಾನ್ಯ ಲೋಕಸಭಾ ಸದಸ್ಯರು, ಉಳಿದ ಶಾಸಕರು, ಇತರ ಸಚಿವರು, ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಅವರು ನಾಳೆಯ ಕಾರ್ಯಕ್ರಮಕ್ಕೆ ಬಂದು ಆಗಮಿಸುವರಿದ್ದಾರೆ. ಅದರೊಂದಿಗೆ ಮಧ್ಯಾಹ್ನ ಕವಿಗೋಷ್ಠಿ, ಚಿತ್ರಚಿತ್ತಾರ, ವಿಚಾರಗೋಷ್ಠಿ, ಬಂಟರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸಾಕಷ್ಟು ವಿಚಾರಗೋಷ್ಠಿ ಕಾರ್ಯಕ್ರಮವು ಜರುಗಲಿಕ್ಕಿದೆ. ಈ ಎಲ್ಲ ನಾಳೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ತಾವೆಲ್ಲ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ಜಾಗತಿಕ ಬಂಟ ಸಂಘಗಳ ಒಕ್ಕೂಟದ ಪರವಾಗಿ ವಿನಂತಿ ಮಾಡುತ್ತಾ ಪ್ರಾಸ್ತಾವಿಕವಾಗಿ 2 ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೆಬ್ರಿ ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ವಿಠಲ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ವಿಠಲ್ ಶೆಟ್ಟಿ, ಹೆಬ್ರಿ ಬಂಟರ ಸಂಘದ ಅಧ್ಯಕ್ಷರು. ಮೊದಲ ಪ್ರಕೃತಿಯ ಆರಾಧಕರು ನಮ್ಮ ಬಂಟೇರು ತುಡರದ ಹೊರಟು ದೇವರನ್ನು ತೂಲೆ ಬಂದ ಚಿತ್ತಿನ ಸತ್ಯನು ನಮ್ಮ ಹಿರಿಯ ತೋಜದು ಕೊಡ್ತಿರುತ್ತೆ. ತುಡರ್ ಅರ್ಲಾದ ದೇವರನ್ನ ಎಡ್ಡೆಪ್ಪನ್ನು ಬೇಕೊಂಡು ಬಂದು ಬಂಟರ ಯಾನೆ ನಾಡವರ ಮಾತೃ ಸಂಘದ ಗುರುಕಾರ್ಲ ಚಿತ್ರನ ಅಜಿತ್ ಕುಮಾರ್ ರೈ ಮಾಲಾಡಿ ಅಂಚಿನ ವೇದಿಕೆ ಚಿತ್ರ ಮಾತ ವಿನ್ಯಾಸ ಕಲೆ ಕೇಳೋದಲ್ಲ ಅಂಚನೆ ವಿಶ್ವದ ಹೂವೇ ಬಂಟರ ಸಂಘದ ಗುರುಕಾರರು ಮುಲ್ಪ ಇತ್ತೇನೆ ನನ್ನ ಪುದರ್ ನೀದು ಜಯರ್ನಲ್ಲ ದಯದಿದ್ದು ನಿಖುಲಾದ ಬಲೆ. ಮತ್ತೊಮ್ಮೆ ಗಮನಿಸಿ, ವಿಶ್ವದ ಯಾವುದೇ ಬಂಟರ ಸಂಘಗಳ ಅಧ್ಯಕ್ಷರಲ್ಲಿ ಉಪಸ್ಥಿತರಿದ್ದಲ್ಲಿ ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಒಂದು ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಸದಸ್ಯರುಗಳು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಪೋಷಕರು, ಮಹಾಪೋಷಕರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ. ಅಲ್ಪ
ಗೊಬ್ಬದ ಕೂಟ ನಡಪಾಡಿ ಕ್ರೀಡಾ ಸ್ಪರ್ಧೆಗಳು ನಡೆಯಲಿ ಮೈಕ್ ಆನ್ ಮಾಡಬಹುದು. ಈ ಕಾರ್ಯಕ್ರಮ ಅತ್ಯಂತ ಚುರುಕಾಗಿ ಮುಗಿಸುವ ಪ್ರಯತ್ನವನ್ನು ಮಾಡ್ತೇವೆ. ಎಲ್ಲರ ಸಹಕಾರವನ್ನು ಮತ್ತಲ್ಲಿ ಯಾಚಿಸುತ್ತಿದ್ದೇವೆ. ಶಿರುವ ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವೀರೇಂದ್ರ ಶೆಟ್ಟಿ ಅವರು. ಬೇರೆ ಯಾರಾದರೂ ಬಂಟರು ಸಂಘದ ಅಧ್ಯಕ್ಷರಿದ್ದಲ್ಲಿ ದಯವಿಟ್ಟು ಬನ್ನಿ. ದಯವಿಟ್ಟು ಬರೋಣ. ಏನ ಬುಧರ್ಲೆ ಇಲ್ಲ ಯಾಪಡ ಬುಧರ್ಲೆ ಪರೆಪಂಡ ಕತ್ತು ಬಹು ಬಂದಿನ ಚಿಕ್ಕಿನ ವಿಚಾರಗಳು ವಿಶ್ವದ ಪ್ರಪಂಚದ ಒಮ್ಮೆ ಬಂಟರ ಸಂಘದ ಅಧ್ಯಕ್ಷರನ್ನ ಮುಂಬೈ ಕನ್ನಡ ವೇದಿಕೆ ಮೇಲೆ ಒಂದೆಲ್ಲಿ ಮಾನವಿಗೆ ಸ್ವೀಕಾರ ಇದೀಗ ಬಹುಮಾನ ವಿತರಣಾ ಸಮಾರಂಭವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಇದು ಬೆಳಗ್ಗೆಯಿಂದ ಸಂಜೆ ತನಕ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಕ್ರೀಡಾಪಟುಗಳನ್ನು ಗೌರವಿಸುವಂತಹ ಒಂದು ಸಂದರ್ಭ. ಕಾರ್ಕಳ ಬಂಟರ ಸಂಘದ ಗುರುಕಾರರು ವಿಜಯ್ ಶೆಟ್ಟಿ ವೇದಿಕೆ ಬರೋಣ. ಕಾರ್ಕಳ ಬಂಟರ ಸಂಘದ ಅಧ್ಯಕ್ಷರು ವಿಜಯ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ರೋಷನ್ ರೆಡಿಗಲ್ ಅವರು ಸ್ಪರ್ಧೆ ದುಮ್ಮನಲ್ಲಿ ಕಾರ್ಯಕ್ರಮ ದುಮ್ಮನಲ್ಲಿ ದಯವಿಟ್ಟು ಪ್ರೈಸ್ ಕೊಡ್ತಾರಲ್ಲ ಹಗ್ಗ ಜಗ್ಗಾಟ ಪುರುಷರ ಹಗ್ಗ ಜಗ್ಗಾಟ ಟೀಮ್ಗಳು ಬನ್ನಿ. ಇದೀಗ ಹಿರಿಯಡ್ಕ ವರ್ಸಸ್ ಕಾರ್ಕಳ ತಾಲೂಕು, ಹಿರಿಯಡ್ಕ ಮತ್ತು ಕಾರ್ಕಳ ತಾಲೂಕು. ಬೇಗ ಬನ್ನಿ ಪ್ಲೀಸ್. ಈ ಒಂದು ಪ್ರೈಸ್ ಕೊಟ್ಬಿಡ್ತೇನೆ ಸರ್. ವಿಜಯ್ ಶೆಟ್ಟಿ ಅವರು ಒಂದು 3 ಮಕ್ಕಳು ಕಳಿಸಿ, 3 ಮಕ್ಕಳು ವೇದಿಕೆಗೆ ಬರ್ತಾರೆ. ಹಿರಿಯಡ್ಕ ಬಂಟರ ಸಂಘದ ಅಧ್ಯಕ್ಷರು ಇದೀಗ 100 ಮೀಟರ್ ಓಟದಲ್ಲಿ ಹಲೋ ಹಿರಿಯಡ್ಕ ವರ್ಸಸ್ ಕಾರ್ಕಳ ತಾಲೂಕು. ಹಿರಿಯಡ್ಕ ಟೀಮ್ ಪ್ಲೀಸ್. ಹಿರಿಯಡ್ಕ ಟೀಮ್ ಬೇಗ ಬನ್ನಿ. ಪ್ರೈಸ್ ಕೊಡ್ತೀರಿ. ಒಂದು ದೀಪ ಭತ್ತ ಅವರನ್ನು ಕುಕ್ಕುಂದೂರು ಕಾರ್ಕಳ ತಾಲೂಕು. ದೀಪ ಪ್ರಜ್ವಲನೆಯ ಬಳಿಕ ನಾವು ವಿತರಣೆಯನ್ನು ಮಾಡಬಹುದು. ಹಿರಿಯಡ್ಕನವರು ಬನ್ನಿ. ದ್ವಿದಿನಗಳ ವಿಶ್ವ ಬಂಟರ ಸಮ್ಮೇಳನ ಒಂದು ಅಪಮಾನದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದೆ. ಸರ್ ಬನ್ನಿ. ಅಂತರ್ಜಾಲದ ಮುಖೇನವಾಗಿ ಇಡೀ ವಿಶ್ವ ಜನ ಇದನ್ನು ವೀಕ್ಷಣೆ ಮಾಡುತ್ತಾರೆ. ಸರ್ ದಯವಿಟ್ಟು ಹಿರಿಯಡ್ಕ ತಡ ಮಾಡಬೇಡಿ ಪ್ಲೀಸ್. ಪ್ಲೀಸ್ ಬನ್ನಿ. ಹಿರಿಯಡ್ಕ ಟಾಸಿಗೆ ಬನ್ನಿ. ಟೀಮ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಸರ್ ದಯಾನಂದ್ ಮಾಡು. ಬಲೆ ಸರ್. ಅಂಚನೆ ಬೇತೆ ರಂಗಲ ಬಂಟರ ಸಂಘದ ಗುರುಕಾಂತ ಒಂದು ಇಡ್ತಾರನ್ನ ಧೈರ್ಯದ ಬಲಣ್ಣ ಧೈರ್ಯದ ಬಲೆ ನಿಕುಲಾದ ಬೆಲೆ ಬುಧರ್ ಲೆಪ್ಪುವ ಅದನ್ನು ಕಾಪಚ್ಚಿ ಏನೋ ಬುಧರ್ ಲೇಜ ಲೆಪಣ ಒಂದು ನಮ್ಮ ಸಮ್ಮೇಳನ ವಿಶ್ವದ ಬಂಟೆರ್ನ ಕಲೆಯನ್ನು ಒಂಜು ಕುಬಲಟಿಟ್ಟು ಸೇರೋವನ್ನು ಚಿತ್ರದಲ್ಲಿ ಪಡೆಯುತ್ತಾರೆ. ಮುಂಬೈ ಬಂಟರ ಸಂಘದ ಗುರುಕಾರರು ಚಂದ್ರ ಸಣ್ಣೆ ಮತ್ತೆ ಸೇರಿದ್ರೆ ಅದೆಲ್ಲ ಈಗ ತುಂಬ ಮಾನವಿ
2022 ರಾಷ್ಟ್ರೀಯ ಯೋಗಾಸನ, 2021-22 ಅಂಡಮಾನ್ ನಿಕೋಬಾರ್ ನಡೆದ ಯೋಗಾಸನ, ಶಿವಮೊಗ್ಗದ ವರ್ಷಿಣಿ ಯೋಗಾಸನ, 2021 ಕ್ವಿಟ್ ಇಂಡಿಯಾ ಯೋಗಾಸನ, ಮಲೇಷ್ಯಾದ ಆನ್ಲೈನ್ ಯೋಗಾಸನ, ಶಿವಮೊಗ್ಗದ ಸ್ನೇಹಮಣಿ ಯೋಗಾಸನ, ಕಾರ್ಕಳದ ನಿರಂತರ ಯೋಗ ಕೇಂದ್ರ ಯೋಗಾಸನ, 2022 ತಮಿಳುನಾಡಿನಲ್ಲಿ ನಡೆದ ಯೋಗಾಸನ, ದೆಹಲಿಯಲ್ಲಿ ನಡೆದ ಯೋಗಾಸನ, ದೇಶ ವಿದೇಶಗಳಲ್ಲಿ ಯೋಗಾಸನ ಕ್ಷೇತ್ರದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದು ಸಾಧನೆಯನ್ನು ಮಾಡಿದ ಇವರನ್ನು ಇಂದು ವಿಶ್ವ ಬಂಟರ ಕ್ರೀಡೋತ್ಸವದಂದು ಹರೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಅಭಿನಂದಿಸಿ ಗೌರವಿಸ್ತಾ ಇದ್ದೇವೆ. ಹಾಗೆಯೇ ನಿಧಿ ಎಂ ಶೆಟ್ಟಿ ಅವರ ಎರಡು ಮಾತುಗಳು. ಶರತ್ ಶೆಟ್ಟಿ ಅವರಿಂದ ನಿಧಿ ಎಂ ಶೆಟ್ಟಿ. ನಿಧಿ ಎಂ ಶೆಟ್ಟಿ ಅವರು ಜಾವ್ಲಿನ್ ಥ್ರೋ ವಿಭಾಗದಲ್ಲಿ ಶ್ರೇಷ್ಠ ಮಟ್ಟದ ಸಾಧನೆಯನ್ನು ತೋರಿ ಜಾಗತಿಕ ಮಟ್ಟದಲ್ಲಿ ಮಿಂಚಿದ ಪ್ರತಿಭೆ, ಬಂಟ ಸಮಾಜಕ್ಕೆ ಹೆಮ್ಮೆಯನ್ನು ತಂದಂತ ಪ್ರತಿಭೆ. 21-22ನೇ ಸಾಲಿನಲ್ಲಿ ಅಸ್ಸಾಮಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಬಂಗಾರದ ಪದಕವನ್ನು ಗಳಿಸಿದ್ದಾರೆ. ಅದೇ ರೀತಿ ಅದೇ ವರ್ಷ ಕೇರಳದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಅಪ್ರತಿಮ ಸಾಧನೆಯನ್ನು ನೋಡಿ ತೋರಿಸಿ ಬಂಟ ಕುಲಕ್ಕೆ ಬಹಳಷ್ಟು ಹೆಮ್ಮೆಯನ್ನು ತಂದವರು. ಇಂದು ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ವಿಶೇಷ ಕಾರ್ಯಕ್ರಮದಲ್ಲಿ ನಿಧಿ ಶೆಟ್ಟಿ ಅವರು ಜಾವ್ಲಿನ್ ಥ್ರೋ ಈಟಿ ಸ್ಪರ್ಧೆಯಲ್ಲಿ ಸಾಧನೆಯನ್ನ ಮಾಡಿದವರು. ಸಾಧ್ವಿನಿ ಶೆಟ್ಟಿ ಅವರು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒರೆಕಲ್, ಅಮೆಜಾನ್ ಮೊದಲಾದಂಥ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ದುಡಿದ ಅನುಭವಿ ಹವ್ಯಾಸಿ. ಮೊದಲ ಬೈಕ್ ರೈಡಿಂಗ್ ನಲ್ಲಿ ಭಾರತ, ನೇಪಾಳ, ಭೂತಾನ್ ಸೇರಿದಂತೆ 18,000 ಕಿಲೋಮೀಟರ್ ಕ್ರಮಿಸಿದ ಸಾಹಸಿ. ಈ ಸವಾರಿಯಲ್ಲೇ ಲಡಾಖ್ ಪ್ರದೇಶ, ಮೌಂಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಆಗಿರುವಂತೆ ಈ ಮೊಟರಾಲ್ ಬೇಸ್ 19,024 ಫೀಟ್ ಆಕಾಂಕ್ಷ ಎತ್ತುವಳಿದ್ದು ಅನ್ನೋದು ಈ ಸಾಧನೆಯ ಹಿರಿಮೆಗೆ ಸಾಕ್ಷಿ. ಅತ್ಯುನ್ನತ ಟ್ರೆಕ್ಕಿಂಗ್ ಉತ್ಸಾಹಿಯಾಗಿರುವ ಇವರು ಕರ್ನಾಟಕ, ಮಹಾರಾಷ್ಟ್ರ, ಉತ್ತರಾಖಂಡ, ನೇಪಾಳ ಪ್ರದೇಶಗಳಲ್ಲಿ ಸಾಹಸಗೈದವರು. ನಿಮ್ಮ ಈ ಸಾಹಸವನ್ನ ಭಾರತೀಯ ಸೇನೆ, ವಾಯುಪಡೆ, ನೌಕಾಪಡೆ ಮಾತ್ರವಲ್ಲದೆ ನೇಪಾಳ, ಭೂತಾನ್ನ ಸೇನೆಗಳು, ಆರಕ್ಷಕ ವರ್ಗ ಕೂಡ ಅಭಿನಂದಿಸಿದೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಗೌರವ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಬನ್ನಿ ಬೇಗ ಪ್ಲೀಸ್. ಹಾಗೇನೆ ಕೊಡಗು ಬೈಂದೂರು ಶಾರ್ವಿ ಶೆಟ್ಟಿ ಅವರು ಬರಬೇಕು. ಅಕ್ಷರ 9 ಜನ ಆಟಗಾರರು, ಒಬ್ಬರು ಕೋಚ್ ಮಾತ್ರ ಬರಬೇಕು. ಮತ್ತೆ ಯಾರು ಒಳ ಬರ್ಲಿಕ್ಕೆ ಕಟ್ಟುನಿಟ್ಟಿನ ಖಡಕ್ ಸೂಚನೆ. ಪಾಠ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಅಪೂರ್ವ ಪ್ರತಿಭೆ. ಸಣ್ಣ ವಯಸ್ಸಿನ ಬಗೆಗೆ ಪೋಷಿಸಿದವರು KR ಬಲ್ಲಾಳ್ ಗೌರವಾನ್ವಿತರೆ. ತಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಹಲವು ಪ್ರಶಸ್ತಿ ಪದಕಗಳು ತಮ್ಮ ತೆಕ್ಕೆ ಸೇರಿವೆ. ಕರಾಟೆಯಲ್ಲಿ ಚಿನ್ನದ ಪದಕ, ಕೇರಳದ ಜೂನಿಯರ್ ಸಾಫ್ಟ್ ಬಾಲ್ ಪಂದ್ಯದಲ್ಲಿ ಪಡೆದ ಬೆಳ್ಳಿಯ ಪದಕ ತಮ್ಮ ಸಾಮರ್ಥ್ಯವನ್ನು ಸಾರಿ ಹೇಳುತ್ತವೆ. ಅತ್ಯುತ್ತಮ ಕಬಡ್ಡಿ ಆಟಗಾರ್ತಿಯಾಗಿಯೂ ಬೆಳೆದಿರುವ ತಾವು 2018-19 ಸಾಲಿನ ಗ್ಲಾಡಿಯೇಟರ್ ಬಾಕ್ಸಿಂಗ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್, ಗವರ್ಮೆಂಟ್ ಆಫ್ ಕೇರಳ, ಕಾಸರಗೋಡು ಅಥ್ಲೀಟ್ಸ್ ನಲ್ಲಿ ಚಾಂಪಿಯನ್ಶಿಪ್ ಪಡೆದಿರಿ. 2019-20 ಗೇಮ್ಸ್ ಚಾಂಪಿಯನ್ಶಿಪ್ ನ 65 kg ವಿಭಾಗದಲ್ಲಿ ಪ್ರಥಮ ಸ್ಥಾನ. 2022-23 ಮೈಸೂರು ದಸರಾ ಕ್ರೀಡಾಕೂಟದ ಬಾಕ್ಸಿಂಗ್ ನಲ್ಲಿ ಪ್ರಥಮ ಸ್ಥಾನ. ರಾಜ್ಯ ಮಟ್ಟದ ಕ್ರೀಡಾಕೂಟದ ಬಾಕ್ಸಿಂಗ್ ವಿಭಾಗದಲ್ಲಿ ಪ್ರಥಮ ಸ್ಥಾನ. ಬಿಟ್ಟು ಬರಬೇಕು. ಆವಾಗಲೇ ಕೊಡಗು ಬೈಂದೂರು ಮಾಧುರ್ಯ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು. ಡಾಕ್ಟರ್ ಮಂಜುಳೇಶ್ ಶೆಟ್ಟಿ, ಶಾಲಿನಿ ರಾಜೇಶ್ ಶೆಟ್ಟಿ, ಆನಂದ ಜಗನ್ನಾಥ ಕೊನೆಯ ಕರೆ, ಹಾಗೇನೆ ವಿಷ್ಣು ಶೆಟ್ಟಿ ದಯವಿಟ್ಟು ನಾವು ವೇದಿಕೆ ಹತ್ರ ಬರಬೇಕು. ಕೊಡಗು ಬೈಂದೂರು ಕೊನೆಯ ಕರೆ. ಈಗ ಮಾಧುರ್ಯ ಶೆಟ್ಟಿ ಅವರನ್ನು ಕರೆದಿದ್ದೇವೆ. ಚಂದ್ರಿಕಾ ಶೆಟ್ಟಿ, ಶಾಲಿನಿ ರಾಜೇಶ್ ಶೆಟ್ಟಿ, ಬನ್ನಿ. ಸಮುದಾಯದ ಶ್ರೇಷ್ಠ ಸಾಧಕಿ, ಬಾಲ್ಯದಲ್ಲಿ ಕ್ರೀಡಾ ಲೋಕದಲ್ಲಿ ಮಿಂಚಿದವರು. 100-200 ಮೀಟರ್ ಹಾಗೂ ETS ವಿಭಾಗದಲ್ಲಿ ಹಲವಾರು ಚಿನ್ನದ ಪದಕಗಳನ್ನು ತನ್ನದಾಗಿಸಿಕೊಂಡವರು. ಇದೀಗ ಶ್ರೇಷ್ಠ ತರಬೇತುದಾರರಾಗಿ ಮಕ್ಕಳಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಅದೆಷ್ಟು ಕ್ರೀಡಾಳುಗಳು ಪದಕದೊಂದಿಗೆ ಮಿಂಚುತ್ತಿದ್ದರೆ ಅದು ಶಾಲಿನಿ ರಾಜೇಶ್ ಶೆಟ್ಟಿಯವರ ತರಬೇತಿಯೇ ಕಾರಣವಾಗಿದೆ. ಇದೀಗ ತನ್ನದೇ ಆದ ಯುನೈಟೆಡ್ ಅಥ್ಲೆಟಿಕ್ ಕೋಚ್ ಎನ್ನುವ ಸಂಸ್ಥೆಯಿಂದ ಜನಸರಿತರಾಗಿದ್ದಾರೆ. ಇವರಿಗೆ ತರಬೇತಿ ಪಡೆದ ಕ್ರೀಡಾಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗೆಲುವಾಗಿದೆ. ರಾಜೇಶ್ ಶೆಟ್ಟಿ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದಾರೆ. ಸ್ಮೃತಿಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ಅಭಿನಂದಿಸಿ ಸ್ತುತಿ
ಜ್ಯೋತಿ ಶೆಟ್ಟಿ ಕ್ರೀಡಾ ಲೋಕದ ಅಪ್ರಮದ ಸಾಧಕಿಯವರು ಕ್ರೀಡಾ ಕ್ಷೇತ್ರದಲ್ಲಿ ವೇಗದ ಓಟಗಾರ್ತಿಯಾಗಿ ಗುರುತಿಸಿಕೊಂಡವರು 200 ಮೀಟರ್ ಸಾಧಕಿಯವರು 2022-23 ಆಂಧ್ರಪ್ರದೇಶದಲ್ಲಿ ನಡೆದ 33ನೇ ದಕ್ಷಿಣ ವಲಯ ಕಿರಿಯರ ವಿಭಾಗದ ಕ್ರೀಡಾಕೂಟದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಿರುತ್ತಾರೆ. 2022-23 ಅಸ್ಸಾಂನಲ್ಲಿ ನಡೆದ 37ನೇ ರಾಷ್ಟ್ರಮಟ್ಟದ ಕಿರಿಯರ ಕ್ರೀಡಾ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಮೂಡಿ ಬಂದಿರುತ್ತಾರೆ. ಸಾಧನೆಯನ್ನು ಗೌರವಿಸಿ ಮನ್ನಿಸಿ ಯಶೋಧರ ಕ್ರೀಡೋತ್ಸವದಂದು ಹರೀಶ್ ಶೆಟ್ಟಿ ಅಧ್ಯಕ್ಷತೆಯಲ್ಲಿ ಗಣ್ಯ ಸಮ್ಮುಖದಲ್ಲಿ ಅಭಿನಂದನಪೂರ್ವಕವಾಗಿ ಗೌರವಿಸುತ್ತೇವೆ. ಅಡಪ ಇವರು ಬೆಳ್ತಂಗಡಿ ತಾಲೂಕಿನ ಪುತ್ತಿರದವರು. ಶ್ರೀ ಬಾಬು ಅಡಪ ಮತ್ತು ಶ್ರೀಮತಿ ಕಲ್ಯಾಣಿ ಅಡಪ್ಪನವರ ಪಂಚಮ ಪುತ್ರ. BA, B.Ed, C.P.Ed, M.P.Ed ಮುಂತಾದ ಶೈಕ್ಷಣಿಕ ಪದವಿಗಳ ಸಕಾಲದಲ್ಲಿ ಬೈಂದೂರು ಬ್ಯಾಂಡ್ ಮಾಸ್ಟರ್ ಚೆಸ್ ಅಕಾಡೆಮಿಯ ಮೂಲಕ ತರಬೇತಿ ನೀಡುತ್ತಿರುವ ಬೆಳ್ತಂಗಡಿ, ಕಡಬ, ಪುತ್ತೂರು ಸಕಾಲದಲ್ಲಿ ನೀವು ಬರಲಿಲ್ಲ ಅಂದ್ರೆ 3 ಸರ್ತಿ ಕರೀತಾರೆ. ಓದಿಗೆ ಹಚ್ಚುತ್ತಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಿದ್ದಾರೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಿಮಾಲಯನ್ ವರ್ಲ್ಡ್ ಬ್ಯಾಚ್ ಹೋಲ್ಡರ್ ಆಗಿ ಇವರ ವಿದ್ಯಾರ್ಥಿಗಳು ರಾಷ್ಟ್ರಪತಿ ಪದಕವನ್ನು ಪಡೆದಿರುವುದು ಗುರು ಶಿಷ್ಯರಿಗೆ ಇಬ್ಬರಿಗೂ ಹೆಗ್ಗಳಿಕೆ. ಬದುಕು ನೀಡಿರುವ ಅತ್ಯಂತ ವೈಯಕ್ತಿಕ ಹಾಗೂ ಸಾಮಾಜಿಕ ಸಕ್ಷಮಗೊಂಡ ಶ್ರೀ ಜಗನ್ನಾಥ ಅಡಪರನ್ನ ಈ ಗುರುಮೆ ಸುರೇಶ್ ಶೆಟ್ಟಿ ಅವರು ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅವರನ್ನ ಅಧ್ಯಕ್ಷರು, ವೇದಿಕೆಯ ಗಣ್ಯರೆಲ್ಲರೂ ಒಟ್ಟು ಸೇರಿ ಅವರನ್ನ ಒಬ್ರು ಕೋಚ್ ಮಾತ್ರ ಸರ್, ಒಬ್ರು ಮಾತ್ರ ಇರ್ಬೇಕು ಕೋಚ್. ಬ್ಯಾಂಗ್ಳೂರು ಗುರುಮೆ ಸುರೇಶ್ ಶೆಟ್ಟಿ ಅವರು ಒಬ್ರು ಕೋಚ್ ಸರ್. ಬ್ಯಾಂಗ್ಳೂರು ಒಬ್ಬ ಕೋಚ್ ಮಾತ್ರ ಇರ್ಬೇಕು. ಪಳ್ಳಿನಿಂಜೂರು ಒಬ್ಬ ಕೋಚ್ ಮಾತ್ರ ಇರ್ಬೇಕು. ಹೆಚ್ಚುವರಿ ಇದ್ರೆ ಅಶಿಸ್ತಿನ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಕಾರ್ಯಕ್ರಮವನ್ನ ಸಮಾರಂಭ ಸಂಪನ್ನವಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಕೂಡ 9 ಗಂಟೆಗೆ ಸರಿಯಾಗಿ ಅಮ್ಮಣ್ಣಿ ರಾಮಣ್ಣಿ ಶೆಟ್ಟಿ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ. ಸಕಾಲದಲ್ಲಿ ಬಂದು ಆ ಕಾರ್ಯಕ್ರಮಕ್ಕೆ ಕೃಷ್ಣಮೂರ್ತಿ ಶೆಟ್ಟಿಯವರ ಹೆಮ್ಮೆಯ ಸುಪುತ್ರಿ ಕ್ರೀಡಾಗುರು ಅನಂತರಾಮ್ ಅವರ ಎಚ್ಚರದ ತರಬೇತಿಯಲ್ಲಿ ಅರಳಿರುವ ಭರವಸೆಯ ಯುವ ಮಾಧುರ್ಯ ಶೆಟ್ಟಿಯವರು ಚಕ್ರ ಎಸೆತ ಮತ್ತು ಎರಡು ವಿಭಾಗಗಳಲ್ಲಿ ತನ್ನ ಕಠಿಣ ಪರಿಶ್ರಮದಿಂದ ನಾವೆಲ್ಲ ಅಭಿಮಾನ ಪಡುವಂತಹ ಸಾಧನೆಯನ್ನ ಮಾಡಿರುವವರು. 14ರ ಕೆಳಗಿನ ವಯೋಮಾನದ ವಿಭಾಗದಲ್ಲಿ ದಕ್ಷಿಣ ವಲಯವನ್ನು ಪ್ರತಿನಿಧಿಸಿ